ಕೋರುತ್ತೇವೆ. ನಮಗೆ ನೆನಪಾಗುವುದು ಬನವಾಸ ಮಾತಾಡೋದು ಅಂತ ಬನವಾಸರು ನ್ಯೂಸ್ ಚೀಫ್ ಆಗಿ ಬಹುಕಾಲ ಉದಯವಾಣಿಯಲ್ಲಿ ಸೇವೆ ಸಲ್ಲಿಸಿದರು. ಈಗ ನಿವೃತ್ತಿಯ ನಂತರ ಸಮಾಜಕ್ಕೆ ಗೌರವ ಸೇವೆಗೆ ಮತ್ತು ಮುಂದುವರಿಯುತ್ತಾರೆ. ಅದಲ್ಲದೆ ದೃಶ್ಯ ಮಾಧ್ಯಮಗಳು ವಿವಿಧ ಸಾಮಾಜಿಕ ಚಟುವಟಿಕೆಗಳು ತೊಡಗಿಸಿಕೊಂಡು ಅದು ಜನಪ್ರಿಯವಾದಂತಹ ವ್ಯಕ್ತಿ, ಎಲ್ಲರಿಂದ ಗೌರವ ಪಡೆದುಕೊಳ್ಳುವಂತಹ ವ್ಯಕ್ತಿ. ಬಹುಶಃ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಅವರನ್ನು ಅರಸಿಕೊಂಡು ಬರದೇ ಇರುವಂತಹ ಪ್ರಶಸ್ತಿ ಗೌರವಗಳಿಗೆ ಕೇಳಬಾರದು. ಇವರಿಗೆ ಎಷ್ಟು ಪ್ರಶಸ್ತಿಗಳನ್ನು ಕೇಳಿದ ಬಹುಶಃ ಕಟ್ಟಿಕೊಳ್ಳಿಕ್ಕೆ ಅವರಿಗೆ ಕಷ್ಟ ಆಗಿದೆ. ಅಷ್ಟೊಂದು ಪ್ರಶಸ್ತಿ ಗೌರವಗಳನ್ನು ಪಡೆದಂತಹ ಮಹನೀಯರು ಅಂತ ಇಂದು ಒಂದು ಈ ಕಾರ್ಯಕ್ರಮ ಇನ್ನೊಬ್ಬರಿಗೆ ನಮ್ಮ ಗೌರವಿದ್ದು ನಮ್ಮ ಸೌಭಾಗ್ಯ. ಅವರೆಲ್ಲ ಅವರ ಒಂದು ಸಮಯ ಅನ್ನೋದು ಅಮೂಲ್ಯ ನಮ್ಗೆ ಗೊತ್ತಿದೆ. ಮನೋಪ್ರಸಾದ್ ಅಂದರೆ ಏನು, ಅವರ ಸಮಯ ಅಂದರೆ ಏನು, ನಮ್ಮ ಬೆಲೆ ಏನು ಅಂತ ನಮಗೆ ಹೇಳಬೇಕಾಗಿಲ್ಲ. ಅಲ್ಲಿ ಗುರುಪುರ ಪಂಚಾಯತ್ ನಮ್ಮ ಗ್ರಾಮ ನಮ್ಮ ಯೋಜನೆ GPDPಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡು ಪ್ರಶಸ್ತಿಗೆ ಭಾಜನರಾದವರು. ಸೊ ಗುರುಪುರ ಪಂಚಾಯತಿನ ಪಂಚಾಯತ್ ಅಧಿಕಾರಿ ಹಾಗೂ ಅಧ್ಯಕ್ಷರು ಕೂಡ ದಯವಿಟ್ಟು ಗೌರವ ಪೀಠಕ್ಕೆ ಆಗಮಿಸಿ ನಮ್ಮ ಕಿರು ಗೌರವವನ್ನು ಸ್ವೀಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಗಣ್ಯರು, ತಾಲೂಕು ಪಂಚಾಯತ್ ಸದಸ್ಯರು ದಯವಿಟ್ಟು ಕೈ ಜೋಡಿಸಿ ಈ ಶುಭ ಕಾರ್ಯವನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತೇನೆ. PDO ಹಾಗೂ ಅಧ್ಯಕ್ಷರು ಹಾಗೂ ಗುರುಪುರ ಪಂಚಾಯತ್ PDO ಹಾಗೂ ಅಧ್ಯಕ್ಷರು ಈಗ ದೀನದಯಾಳ್ ರಾಷ್ಟ್ರೀಯ ಪ್ರಶಸ್ತಿಯ ಮೂಲಕ ತಾಲೂಕು, ಜಿಲ್ಲೆಯ ಹಾಗೂ ತಾಲೂಕಿನ ಹೆಸರನ್ನು ರಾಷ್ಟ್ರ ಮಟ್ಟದಲ್ಲಿ ಉಜ್ವಲಗೊಳಿಸಿದವರು ಮೆನ್ನಬೆಟ್ಟು ಪಂಚಾಯತ್. ಈ ತಮ್ಮ ಅಪೂರ್ವ ಸಾಧನೆಯನ್ನು ಗುರುತಿಸಿ ಮೆನ್ನಬೆಟ್ಟು ಪಂಚಾಯತ್ ಅನ್ನು ಅಧ್ಯಕ್ಷರು ಹಾಗೂ PDO ಗೌರವಿಸುವ ಮೂಲಕ ಇಡೀ ಪಂಚಾಯತ್ ಅನ್ನು ಈ ಮೂಲಕ ನಮ್ಮ ಗೌರವವನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಗ್ರಾಮ ನಮ್ಮ ಧಾಮ ನಮ್ಮ ಯೋಜನೆ GPDP ಯೋಜನೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡು ಪ್ರಶಸ್ತಿಯನ್ನು ಪಡೆದವರು ಗುರುಪುರ ಪಂಚಾಯತ್. ಈ ಗುರುಪುರ ಪಂಚಾಯತ್ ಅನ್ನು ಇವತ್ತು ಅಧ್ಯಕ್ಷರು ಮತ್ತು PDOಗಳನ್ನು ಸನ್ಮಾನಿಸುವ ಮೂಲಕ ಇಡೀ ಗುರುಪುರ ಪಂಚಾಯತ್ಗೆ ನಮ್ಮೆಲ್ಲರ ಗೌರವವನ್ನು ಅರ್ಪಿಸ್ತಾ ಇದ್ದಾರೆ. ನಿಮ್ಮ ಸಾಧನೆ ಮುಂದಕ್ಕೆ
Agak. ಮಹಿಳೆಯರಿಗೆ ನಡೆಸಿದ ಇನ್ನೊಂದು ಸ್ಪರ್ಧೆ ಬಲೂನ್ ಹೊಡೆಯುವುದು. ಪ್ರಥಮ ಬಹುಮಾನ 100 ಜನ. ದ್ವಿತೀಯ ಬಹುಮಾನ ವಜ್ರಾಕ್ಷಿ ಶೆಟ್ಟಿ Agak. Urmo.
ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು. ಆಮೇಲೆ ಅಧಿಕಾರಿಗಳು, ಆಮೇಲೆ ಪದವಿಗಳ ಪದವು, ಬೆಳುವಾಯಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಪಿಡಿಒ ಬೆಳುವಾಯಿ, ಆಮೇಲೆ ಬತ್ತೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮತ್ತು ಪಿಡಿಒ, ಆಮೇಲೆ ಬಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಪಿಡಿಒ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಂಡಾಗಿದೆ. ಬಡತುರ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಿಡಿಒ, ಆಮೇಲೆ ಬೆಳ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಪಿಡಿಒ, ಆಮೇಲೆ ಓಡಿಯಾರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಪಿಡಿಒ, ಚೇಳಾಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಪಿಡಿಒ, ಕರೆಂಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಿಡಿಒ, ಗುರುಪುರ ಪಂಚಾಯತ್ನ ಅಧ್ಯಕ್ಷರು ಪಿಡಿಒ, ಹೊಸಬೆಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಪಿಡಿಒ ಬೆಟ್ಟು ನನಗೆ ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಳೆಗಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಿಡಿಒ, ರೆಡಿ ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಿಡಿಒ, ಹಳೆಗಡಿ ಆಮೇಲೆ ಹರೇಕಳ, ಹೇಳಿ ಐಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಿಡಿಒ,
ಪಂಚಾಯತ್ ಅಧ್ಯಕ್ಷರು ಮತ್ತು PDO ಮಂಗಳೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳ ಈ ಸದನದ ಎಷ್ಟು ಮತ್ತು ವಿತರಣೆ ಮಾಡ್ತಾ ಇದ್ದಾರೆ. ಮುಂದಿನ ವಿನ್ಯಾಸದಲ್ಲಿ ಕೋಣ ಹಾಕಿದೆ. ಎಲ್ಲ ಒಂದು ಜೋಗಟ್ಟೆ ನಂತರ ಆಮೇಲೆ ಕಿಂಗ್ ಪಾಟಿ ಆದಮೇಲೆ ಕಿಂಗಿ ಕೊಡಿ ಆದಮೇಲೆ ಕಿಂಗಿಯ ಆಮೇಲೆ ಕೊಣಾಜಿ ಆದಮೇಲೆ ಈಗ ಕಟೀಲು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಕಟೀಲು ಆದಮೇಲೆ ಕುಂಬೆಪದವು ಆಮೇಲೆ ಒಳಗೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮತ್ತು PDO ಒಳಗೂರು ಮಧುವೀರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು PDO ರೆಡಿ ಪಂಚನಾಡಿ ನಂತರ ಮೆಲ್ಲಬೆಟ್ಟು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮತ್ತು PDO ಸ್ಮರಣೆಗೆ ಸ್ವೀಕಾರ ಮಾಡಬೇಕು. ಮುಚ್ಚೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮತ್ತು PDO ಬಳಿಕ ಭೂಮಿಶೆಟ್ಟಿ
ಕಡೆಯಿಂದ माते जय भारत जननीय तनुजाते जय हे कर्नाटक माते जय सुंदर नदिवन गडनाडे जय हे रस ऋषिगण बीडे जय भारत जननीय तनुजाते जय हे कर्नाटक माते भूदेविय मकुटದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಡಿಯೇ ರಾಘವ ಮಧುಸೂದನನವತರಿಸಿದ ಭಾರತ ಜನನಿಯ ತನುಜಾತೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಲವ ಹೊಯ್ಸಳರಾಳಿದ ನಾಡಿ ಕಂಕಣ ಜಗಣರ ನೆಚ್ಚಿನ ಬೀಡಿ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರದಂಗ ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನಿಯ ತನುಜಾತೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರ ಧ್ಯಾನ ಜನಕನ ಓಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಮೊಹಮ್ಮದ್ ಮೋನ್ ಅವರ ಮೆಡಲ್ ಭಾಗಿಸ್ತಾರೆ ಮಂಗಳೂರು ತಾಲೂಕು ಪಂಚಾಯತ್ ಅಧ್ಯಕ್ಷ. ಮಂಗಳೂರು ತಾಲೂಕು ಪಂಚಾಯಿತಿಯ ಈ ಒಂದು ನೂತನ ಕಟ್ಟಡದ ಸಮಾರಂಭದಲ್ಲಿ ಉಪಸ್ಥಿತಿರುವ ಎಲ್ಲರನ್ನು ಅಭಿನಂದಿಸಿ, ಇದು ಮಂಗಳೂರು ತಾಲೂಕು ಪಂಚಾಯತ್ ಸುಮಾರು 56 ವರ್ಷಗಳ ಮುಂಚೆ ಹಳೆಯಾದ ಈ ಒಂದು ಕಟ್ಟಡ. ಇದನ್ನು ಆವತ್ತಿನ ಮೈಸೂರು ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರಾದ ನಾಗಪ್ಪ ಆಳ್ವರವರು ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದಾರೆ. ತದನಂತರ ರಾಜೀವ ಭಂಡಾರಿ ಅವರು ಈ ಒಂದು ತಾಲೂಕು ಪಂಚಾಯತಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. 95ನೇ ಇಸ್ವಿಯಲ್ಲಿ ನಮ್ಮ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪರಿವರ್ತನೆ ಆದಾಗ ಪ್ರಥಮ ಅಧ್ಯಕ್ಷರಾಗಿ ಈ ಒಂದು ತಾಲೂಕಿನಲ್ಲಿ ಲೇವಿ ಡಿಸೋಜರವರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಖಂಡಿತವಾಗಿ ಈ ಒಂದು ತಾಲೂಕು ಪಂಚಾಯತಿಯಲ್ಲಿ ಸುಮಾರು 63 ಸೆಂಟ್ಸ್ ಜಾಗ ಹಂಪನಕಟ್ಟೆ ಹೃದಯ ಭಾಗದಲ್ಲಿ ಈ ಒಂದು ತಾಲೂಕು ಪಂಚಾಯತ್ ಇರುವುದು ನಮಗೆಲ್ಲರಿಗೂ ಬಹಳಷ್ಟು ಸಂತೋಷದ ಒಂದು ವಿಷಯ ಅಂತ ಹೇಳಲಿಕ್ಕೆ ಭಾವಿಸ್ತೇನೆ. ಈ ಕಟ್ಟಡದಲ್ಲಿ ಹಲವಾರು ನಮ್ಮ
ಯೋಜನೆಗಳು ಈ ಕಟ್ಟಡದಲ್ಲಿ ಇದೆ. ಇದನ್ನು ಖಂಡಿತವಾಗಿ ನಾವು ನಮ್ಮ ಈ ಒಂದು ಕಟ್ಟಡವನ್ನು ಶಿಲಾನ್ಯಾಸ ಮಾಡಿದಂಥ ಅಂದಿನ ಉಸ್ತುವಾರಿ ಸಚಿವರಾದ ರಮನಾಥ್ ರೈ ಅವರು, ಚಾಮರಾಜನಗರದ ಅಂದಿನ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್ ಅವರು, 2 ಜನರ ಅಮೃತ ಹಸ್ತದ ಈ ಕಟ್ಟಡ ಶಿಲಾನ್ಯಾಸ ಆಗಿದೆ. ಇವತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಮ್ಮೆಲ್ಲರ ಮಾರ್ಗದರ್ಶಕರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರು ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದು ನಮಗೆಲ್ಲರಿಗೂ ಬಹಳಷ್ಟು ಒಂದು ಸಂತೋಷ. ಆವತ್ತು ಶಿಲಾನ್ಯಾಸ ಸಂದರ್ಭದಲ್ಲಿ ಖಂಡಿತವಾಗಿ ನಾನು ರಾತ್ರಿ ಫೋನ್ ಮಾಡುವಾಗ, ಅಧ್ಯಕ್ಷರೇ ನನಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಬರಲಿಕ್ಕೆ ಆಗುವುದಿಲ್ಲ, ಆದರೆ ನಿಮ್ಮ ಕಾರ್ಯಕ್ರಮಕ್ಕೆ ಬಂದು ಹೋಗ್ತೇನೆ ಅಂತ ಹೇಳಿದ್ರು. ಖಂಡಿತವಾಗಿ ಶ್ರೀನಿವಾಸ ಪೂಜಾರಿ ಅವರು 9:45 ಗಂಟೆಗೆ ಬಂದು ಈ ಒಂದು ಶಿಲಾನ್ಯಾಸದಲ್ಲಿ ಶುಭ ಹಾರೈಸಿ ಹೋಗಿದ್ದಾರೆ. ಸರ್, ನಿಮ್ಮ ಆವತ್ತಿನ ಜವಾಬ್ದಾರಿಯನ್ನು ನಾವು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ, ಇವತ್ತು ಈ ಒಂದು ಕಟ್ಟಡದ ಮೂಲ ಉದ್ದೇಶ ನಮ್ಮ ಮಾಜಿ ಸಚಿವರಾದ ಯುಟಿ ಖಾದರ್ ಅವರ ಬಹಳಷ್ಟು ಶ್ರಮೆ ಇದರಲ್ಲಿದೆ. ಜೊತೆಗೆ ನಮ್ಮ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಮತಿ ಮೀನಾಕ್ಷಿ ಶಾಂತಿಗೌಡರವರು, ಉಪಾಧ್ಯಕ್ಷರಾದ ನಮ್ಮ ಕಸ್ತೂರಿ ಪಂಜರವರು, ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಈ 4 ಜನರನ್ನು ನಾವು ಖಂಡಿತವಾಗಿ ನಿಮ್ಮನ್ನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಈ ಯುಟಿ ಖಾದರ್ ಅವರು ಜೊತೆಗೆ ನಮ್ಮ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಂದಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ರವಿರವರು, ಈಗಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಡಾಕ್ಟರ್ ಸೆಲ್ವಮಣಿ ಅವರು, ಈ 5 ಜನ ಈ ಕಟ್ಟಡದ ಬೆನ್ನೆಲುಬು. ಖಂಡಿತವಾಗಿ ನಿಮ್ಮನ್ನು ಎಲ್ಲರ ಸಮ್ಮುಖದಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ, ಇವತ್ತು ಈ ಕಟ್ಟಡಕ್ಕೆ ಸುಮಾರು 4,25,00,000 ತರಲಿಕ್ಕೆ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ನಮ್ಮ ಮಾಜಿ ಉಸ್ತುವಾರಿ ಸಚಿವರು ಯುಟಿ ಖಾದರ್ ಅವರು ನಮಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ, ಇವತ್ತು ನಾನು ಜಾಸ್ತಿ ಮಾತಾಡಿ ಹೋಗುವುದು, ಎಲ್ಲರಿಗೂ ಬಹಳಷ್ಟು ಸಮಯದ ಒತ್ತಡ ಇರುವುದರಿಂದ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಟ್ಟಡವನ್ನು ಉದ್ಘಾಟನೆ ಮಾಡಿ ನಮಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ಮಾಡಿಕೊಟ್ಟಂತ ಈ ಜಿಲ್ಲೆಯ ಶಾಂತಿ ಮೂರ್ತರು, ಟಿವಿಯಲ್ಲಿ ಬರುವಾಗ ನನಗೆ ಶ್ರೀನಿವಾಸ ಪೂಜಾರಿ ಅವರು ಸಚಿವರಾಗ್ತಾರೆ ಅಂತ ಹೇಳಿ ಟಿವಿಯಲ್ಲಿ ಬರುವಾಗ ನನಗೆ ಬಹಳಷ್ಟು ಸಂತೋಷವಾಯಿತು. ಯಾಕೆ ಸಂತೋಷವಾಯಿತು ಅಂತ ಹೇಳಿದ್ರೆ, ಒಬ್ಬ ಪಂಚಾಯತ್ ರಾಜ್ಯವನ್ನು ಅದನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ತಿಳಿದವರು ನಮ್ಮ ಜಿಲ್ಲೆಯಲ್ಲಿ ಶ್ರೀನಿವಾಸ ಪೂಜಾರಿ ಅವರು ಪಂಚಾಯತ್ ರಾಜ್ ಸಚಿವರಾಗ್ತಾರೆ ಅಂತ ಹೇಳಿ ನನಗೆ ಸಂತೋಷವಾಯಿತು. ಆವಾಗ ನನಗೆ ಖಂಡಿತವಾಗಿ ಶ್ರೀನಿವಾಸ ಪೂಜಾರಿ ಅವರು ನಮ್ಮ ಸಚಿವರಾಗ್ತಾರೆ ಅಂತ ಹೇಳಿ ನನಗೆ ಬಹಳಷ್ಟು ಸಂತೋಷವಾಯಿತು. ಅವರನ್ನು ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಸಮಯದಲ್ಲಿ ನಿಮಗೆ ಗೊತ್ತಿರಬಹುದು, ನಮ್ಮ ಬಿಜೆಪಿ ಮತ್ತೆ ಕಾಂಗ್ರೆಸ್ ಬೇರೆ ವಿಷಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇರಬಹುದು, ಆದರೆ ಶ್ರೀನಿವಾಸ ಪೂಜಾರಿ ಅವರು ಪ್ರತಾಪ್ ಚಂದ್ರ ಶೆಟ್ಟಿಯವರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಾವು ಒಂದಾದ ಇತಿಹಾಸವೂ ಸಹ ನಮ್ಮ ಜಿಲ್ಲೆಯಲ್ಲಿ ಇದೆ. ನಾವೆಲ್ಲರೂ ನೆನಪಿಸಬೇಕು. 2 ಜನ ಈ ಜಿಲ್ಲೆಯ ಶಾಂತಿಯ ಮೂರ್ತಿಯ ವಿಧಾನ ಪರಿಷತ್ ಸದಸ್ಯರು. ನಾವು ಆ ಸಂದರ್ಭದಲ್ಲಿ ಅವಿರೋಧವಾಗಿ ಆಯ್ಕೆಯಾದ ನಮ್ಮ ರಾಜ್ಯದಲ್ಲಿ ಶ್ರೀನಿವಾಸ ಪೂಜಾರಿ ಅವರು, ಪ್ರತಾಪ್ ಚಂದ್ರ ಶೆಟ್ಟಿ ಅವರು, ಅದು ಈ ಜಿಲ್ಲೆಗೆ ಹೆಮ್ಮೆ ತಂದಿದೆ. ನನ್ನ 2 ಪಕ್ಷದ ಹೈಕಮಾಂಡ್ಗಳಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದರೊಟ್ಟಿಗೆ ನಮ್ಮ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕಿ, ಸುಮಾರು 3.25 ವರ್ಷ ಈ ಜಿಲ್ಲೆಯ ಜಾತಿ ಮತ ಭೇದವನ್ನು ಬಿಟ್ಟು ಈ ಜಿಲ್ಲೆಯ ಎಲ್ಲ ಪಂಚಾಯತಿಗಳಿಗೂ ತಾಲೂಕು ಪಂಚಾಯತಿಗಳಿಗೂ ಏಕದ ಮನಸ್ಸಿನ ಎಲ್ಲರಿಗೂ ಸಹಕಾರ ಕೊಡುವಂತ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ನಮ್ಮ ಮೀನಾಕ್ಷಿ ಶಾಂತಿಗೌಡರವರನ್ನು ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದಂತ ನಮ್ಮೆಲ್ಲರ ಆತ್ಮೀಯ ಮಿತ್ರರು, ಒಬ್ಬ ಯುವ ನಾಯಕರು, ಪ್ರಥಮ ಬಾರಿ ಮಂಗಳೂರು ಕ್ಷೇತ್ರದ ಶಾಸಕರಾಗಿ ಹಲವಾರು ಯೋಜನೆಗಳನ್ನು ತಂದುಕೊಟ್ಟು ಮಂಗಳೂರನ್ನು ಒಂದು ಅಭಿವೃದ್ಧಿಯ ಪಂಥಕ್ಕೆ ಕೊಂಡೊಯ್ಯುವಂತ ನಮ್ಮೆಲ್ಲರ ಮಿತ್ರರಾದ ಈ ಸಮಾರಂಭದ ಅಧ್ಯಕ್ಷರಾದ ಸನ್ಮಾನ್ಯ ವೇದದಾಸ್ ಕಾಮತ್ರವರನ್ನು ಸಹ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಲೋಕಸಭಾ ಸದಸ್ಯರು ನಿನ್ನೆ ರಾತ್ರಿ ಫೋನ್ ಮಾಡುವಾಗ ಖಂಡಿತವಾಗಿ ನಾನು ಉದ್ಘಾಟನೆಗೆ ವೇದಿಕೆ ಹಂಚಿಕೊಳ್ಳುವುದಿಲ್ಲ,
ಬಂದು ನಮ್ಮ ಜೊತೆಯಲ್ಲಿ ಸೇರಿ ಈ ಕಾರ್ಯಕ್ರಮ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಲೋಕಸಭಾ ಸದಸ್ಯರು 3 ಬಾರಿ ಲೋಕಸಭಾ ಸದಸ್ಯರಾಗಿ ಈ ಜಿಲ್ಲೆಗೆ ಬಹಳಷ್ಟು ಅಭಿವೃದ್ಧಿ ಮಾಡಿದಂತ ನಮ್ಮ ಲೋಕಸಭಾ ಸದಸ್ಯರಾದ ನಳಿನ್ ಕುಮಾರ್ ಕಟೀಲ್ ಅವರು ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಕೊಡುತ್ತೇನೆ. ಅದರ ಜೊತೆಗೆ ನಮ್ಮೆಲ್ಲರ ನಾಯಕರು, ನನ್ನ ರಾಜಕೀಯದ ಮಾರ್ಗದರ್ಶಕರು, ಅವರ ತಂದೆ UT ಫರೀದ್ರವರು. ನಾನು ಈ ಒಂದು ತಾಲೂಕು ಪಂಚಾಯತ್ಗೆ ಸಣ್ಣ ಅವಕಾಶ ಸಿಗಲಿಕ್ಕೆ, ಇದು ಅಧಿಕಾರ ಅಲ್ಲ, ಈ ಒಂದು ಸಣ್ಣ ಅವಕಾಶ ಸಿಗಲಿಕ್ಕೆ UT ಫರೀದ್ರವರು ನನ್ನ ರಾಜಕೀಯದ ಗುರುಗಳು. ಅವರ ಮಗನಾದ UT ಖಾದರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಮಂಗಳೂರು ಉತ್ತರ ವಿಧಾನಸಭಾದ ಕ್ಷೇತ್ರದ ಶಾಸಕರು, ನಗುಮುಖದ ಯುವ ನಾಯಕ, ಆ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿರುವಂತಹ ನಮ್ಮ ಶಾಸಕರಾದ ಭರತ್ ವೈ ಶೆಟ್ಟಿಯವರು ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮುಲ್ಕಿ ಮೂಡಬಿದ್ರ ಕ್ಷೇತ್ರದ ಶಾಸಕರು, ನಮ್ಮೆಲ್ಲರ ಮಾರ್ಗದರ್ಶಕರಾದ ಉಮಾನಾಥ್ ಕೋಟೇಂದ್ರವರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ನಮ್ಮೆಲ್ಲರ ನಾಯಕರು, ಈ ಜಿಲ್ಲೆಯ ನಮ್ಮ ಪಕ್ಷದ ಒಬ್ಬ ನಾಯಕನಾಗಿ ಎಲ್ಲರೂ ನಮಗೆ ಮಾರ್ಗದರ್ಶಿಸಿರುವಂತ ವಿಧಾನ ಪರಿಷತ್ತಿನ ಸದಸ್ಯರಾದ ಹರೀಶ್ ಕುಮಾರ್ ಅವರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಅದರ ಜೊತೆಗೆ ನಮ್ಮೆಲ್ಲರ ನಾಯಕರು, ನಾನು ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ಸಂದರ್ಭದಲ್ಲಿ ನನಗೆ ಆ ಒಂದು ಮೇಲುಸ್ತುವಾರಿ ವಹಿಸಿಕೊಟ್ಟು ನಮ್ಮ ಪಕ್ಷದ ಕೊಟ್ಟ ಜವಾಬ್ದಾರಿಯನ್ನು ಅಧ್ಯಕ್ಷರಾಗಿ ಮಾಡಿದಂತ ನನ್ನ ನಾಯಕರಾದ ಐವನ್ ಡಿಸೋಜರವರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮೆಲ್ಲರ ನಾಯಕರು, ಈ ಕಟ್ಟಡದ ಸಂಪೂರ್ಣ ಸಹಕಾರ ನೀಡಿದಂತ ಜಿಲ್ಲಾ ಪಂಚಾಯತಿನ ಉಪಾಧ್ಯಕ್ಷರಾದ ನಮ್ಮ ಕಸ್ತೂರಿ ಪಂಜರವರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಡಾಕ್ಟರ್ ಸಲೂಮನಿ ಅವರು ಎಲ್ಲ ಸಿಬ್ಬಂದಿ ವರ್ಗದವರನ್ನು ವಿಶ್ವಾಸ ತೆಗೆದುಕೊಂಡು ಈ ಜಿಲ್ಲೆಗೆ ಬಹಳಷ್ಟು ಅಭಿವೃದ್ಧಿ ಮಾಡುವಂತಹ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಡಾಕ್ಟರ್ ಸಲೂಮನಿ ಅವರನ್ನು ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಆತ್ಮೀಯ ಮಿತ್ರರು, ಬಂಟೋಲ ತಾಲೂಕು ಪಂಚಾಯತಿನ ಅಧ್ಯಕ್ಷರಾದ ಚಂದ್ರಾಸ್ ಕರ್ಕೇರ್ ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ತಾಲೂಕು ಪಂಚಾಯತಿನ ಉಪಾಧ್ಯಕ್ಷರು, ನಮಗೆ ಎಲ್ಲರಿಗೂ ಸಹಕಾರ ಕೊಡುವಂತ ನಮ್ಮ ಉಪಾಧ್ಯಕ್ಷರಾದ ಪೂರ್ಣಮಿ ಪೂಜಾರಿ ಅವರಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತಿಸುತ್ತೇನೆ. ನಮ್ಮ ಸಾಯಿ ಸಮಿತಿಯ ಅಧ್ಯಕ್ಷರು, ನಮ್ಮ ಹಿರಿಯರಾದ ಡೀಟಾ ಕುಟೀಂದ್ರ ಅವರಿಗೂ ನಾನು ಅಭಿನಂದನೆ ಸ್ವಾಗತಿಸುತ್ತೇನೆ. ಜೊತೆಗೆ ಬಂಡವಾಳ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾದ ಅಬ್ಬಾಸ್ ಹರಿ ಅವರಿಗೂ ನಾನು ಸ್ವಾಗತಿಸುತ್ತೇನೆ. ಅದರ ಜೊತೆಗೆ ನಮ್ಮ ಮಂಗಳೂರು ತಾಲೂಕಿನ 9 ಜನ ಜಿಲ್ಲಾ ಪಂಚಾಯತ್ 8 ಜನ ಜಿಲ್ಲಾ ಪಂಚಾಯತ್ ಸದಸ್ಯರನ್ನು ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. 8 ಜನ ಜಿಲ್ಲಾ ಪಂಚಾಯತ್ ಸದಸ್ಯರು, ಅದರೊಟ್ಟಿಗೆ ನಮ್ಮ ಮಮತಾ ಕಟ್ಟಿಯವರು, ನಮ್ಮ MS ಮೊಹಮ್ಮದ್ ಅವರು, ಇವರೆಲ್ಲ ಬಂಟೋಲ ಅಧ್ಯಕ್ಷ ಸದಸ್ಯರಾದರು. ಈ ಕಟ್ಟಡದ ಅನುದಾನಕ್ಕೆ ಬಹಳಷ್ಟು ಸಹಕಾರ ಕೊಟ್ಟಂತ ಮಮತಾ ಕಟ್ಟಿಯವರಿಗೂ, ಅದೇ ಜೊತೆಗೆ ನನಗೆ ಬಹಳಷ್ಟು ಸಂತೋಷವಾಗಿ ನಮ್ಮ ಕ್ಷೇತ್ರಕ್ಕೆ ಈ ಸಲ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರಾಗಿ ಆಯ್ಕೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ನಿಮ್ಮ ಪಕ್ಷದ ಹೈಕಮಾಂಡ್ಗೆ ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಧನಲಕ್ಷ್ಮಿ ಗಟ್ಟಿಯವರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ, ನಾನು ನಮ್ಮ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿಯ ಎಲ್ಲ ಸದಸ್ಯರು ಖಂಡಿತವಾಗಿ ನಾವು ಈ ಒಂದು 39 ಜನ, ಯಾರು ಯಾವ ಪಕ್ಷ ಅಂತ ನಮಗೇ ಗೊತ್ತಿಲ್ಲ. 30 ಜನರಿಗೆ ಯಾರು ಪಕ್ಷ ಯಾರನ್ನು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಖಂಡಿತವಾಗಿ 39 ಜನ ತಾಲೂಕು ಪಂಚಾಯತ್ ಸದಸ್ಯರುಗಳು ನನ್ನ ಮೇಲೆ ಇಟ್ಟ ಪ್ರೀತಿ ವಿಶ್ವಾಸ ಖಂಡಿತವಾಗಿ ಈ ಕಟ್ಟಡದ ಎಷ್ಟು ಕೋಟಿ ಅಂತ ಕೇಳಿಲ್ಲ, ಇದರಲ್ಲಿ ಏನೇನು ಆಗ್ತದಂತ ಇದುವರೆಗೆ ಒಂದೇ ಒಂದು ಸದಸ್ಯರು ಕೇಳದೆ 3.25 ವರ್ಷಗಳ ಕಾಲ ನನ್ನ ಸ್ವಂತ ಕುಟುಂಬದಾಗಿ ಭಾವಿಸಿ ಈ ಒಂದು ತಾಲೂಕಿನ ಅಭಿವೃದ್ಧಿಗೆ ಸಹಕಾರ ಕೊಟ್ಟಂತ 38 ಜನ ಸದಸ್ಯರನ್ನು ಯಾವ ರೀತಿ ಅಭಿನಂದನೆ ಮಾಡಬೇಕಂತ ನನಗೆ ಗೊತ್ತಾಗುವುದಿಲ್ಲ. ಯಾಕಂತ ಹೇಳಿದ್ರೆ ನಾನೊಬ್ಬನು ಎಲ್ಲ ವಿಷಯದಲ್ಲಿ ನನಗೆ ಸಹಕಾರ ಕೊಟ್ಟಿದ್ದಾರೆ. ಯಾವುದೇ ಮೀಟಿಂಗ್ ನಲ್ಲಿ ನಮಗೆ ಸಹಕಾರ ಕೊಟ್ಟಂತ ನಿಮ್ಮ ಈ 38 ಸದಸ್ಯರನ್ನು ನಿಮ್ಮನ್ನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಈ ಒಂದು ಕಟ್ಟಡದ ಶಿಲಾನ್ಯಾಸ ಆಗುವ ಸಂದರ್ಭದಲ್ಲಿ ನಮ್ಮ ಸುಜೇಂದ್ರ ಅವರು, ಈಗಿನ ಏರಿಯಾದ ರೋಹಿದಾಸ್ ಅವರು, ಮಂಗಳೂರು ತಾಲೂಕಿನ ತಹಸೀಲ್ದಾರರಾದ ಗುರುಪ್ರಸಾದ್ ಅವರು, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ನಮ್ಮ ಮುಖ್ಯ ನಮ್ಮ ತಾಲೂಕು ಪಂಚಾಯತಿನ ಕಾರ್ಯನಿರ್ವಹಣಾಧಿಕಾರಿಯಾದ ಸದಾನಂದರವರು.
ಖಂಡಿತವಾಗಿ ಒಬ್ಬ ಅಧಿಕಾರಿ ಶಿಲಾನ್ಯಾಸ ಸಂದರ್ಭದಲ್ಲಿ, ಉದ್ಘಾಟನೆ ಸಂದರ್ಭದಲ್ಲಿ ಒಬ್ಬರೇ ಕಾರ್ಯನಿರ್ವಹಣೆ ಅಧಿಕಾರಿ ಆದದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಟ್ಟಡದಲ್ಲಿ ಹೋಗಿ ನೋಡಿ. ಶಿಲಾನ್ಯಾಸ ಮಾಡುವಾಗ ಒಬ್ಬ ಅಧಿಕಾರಿ, ಉದ್ಘಾಟನೆ ಆಗುವಾಗ ಇನ್ನೊಂದು ಅಧಿಕಾರಿ. ಆದರೆ ನಮ್ಮ ಸದಾನಂದರವರ ಒಂದು ಹೃದಯ ಶ್ರೀಮಂತಿಗೆ ಶಿಲಾನ್ಯಾಸ ಆಗುವಾಗ ಅವರೇ, ಈಗ ಕಟ್ಟಡ ಉದ್ಘಾಟನೆ ಆಗುವಾಗ ಸದಾನಂದರವರು. ಖಂಡಿತವಾಗಿ ಸದಾನಂದರವರು ಒಬ್ಬ ದೈವ ಭಕ್ತ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಕಟ್ಟಡಗಳು ಉದ್ಘಾಟನೆ ಆಗಿದೆ, ನೀವು ನೋಡಿರ್ಬೋದು. ನಿನ್ನೆ ರಾತ್ರಿ 11 ಗಂಟೆ ತನಕ ಎಲ್ಲ ವಾಸ್ತು ಪೂಜೆ, ಪ್ರತಿಯೊಂದು ಪೂಜೆಗಳ ಮುಖಾಂತರ ಇವತ್ತು ಬೆಳಿಗ್ಗೆ ಸಹ ಎಲ್ಲ ಏನು ವಾಸ್ತು ಪೂಜೆ, ಹೋಮ ಪ್ರತಿಯೊಂದನ್ನು ಮಾಡಿಸಿ ಈ ಒಂದು ಕಟ್ಟಡಕ್ಕೆ ಸಹಕಾರ ಕೊಟ್ಟಂತ ನಮ್ಮ ಸದಾನಂದರವರನ್ನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ, 55 ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರುಗಳು, ಅದರ ಜೊತೆಗೆ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಯವರು, ಸಿಬ್ಬಂದಿ ವರ್ಗದ ಈ 55 ಪಂಚಾಯತಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ 2 ದಿವಸದಿಂದ ಸಹಕಾರ ಕೊಟ್ಟಂತ ಸಿಬ್ಬಂದಿ ವರ್ಗದವರಿಗೂ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ತಾಲೂಕಿನ ಸಿಬ್ಬಂದಿ ವರ್ಗ, ನಮ್ಮ ಇವರವರು ಸಾರಾದ ಶೆಟ್ಟಿಯವರು, ನಮ್ಮ ಮ್ಯಾನೇಜರ್ ಆದ ಕಲಾವತಿಯವರು, ಅದರ ಜೊತೆಗೆ ನಮ್ಮ ಎಲ್ಲ ಆಡಳಿತ ವರ್ಗದ ಮಂಡಳಿಗಳು ನಮ್ಮ ಈ ಒಂದು ಕಟ್ಟಡಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಂತ ಎಲ್ಲರನ್ನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತಾ ಜಾಸ್ತಿ ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಈ ಒಂದು ಎನ್ಲಾಕ್ ಹಾಸ್ಪಿಟಲ್ ಇಂದ ನಮ್ಮ ಕಮಿಷನರ್ ಆಫೀಸ್ ತನಕ ಫುಲ್ ಸರ್ಕಾರಿ ಕಟ್ಟಡ ಬಿಟ್ಟು ಬೇರೆ ಯಾವುದೇ ಕಾಂಪ್ಲೆಕ್ಸ್ ಇಲ್ಲ, ಯಾರ ವ್ಯಾಪಾರಸ್ಥರಿಲ್ಲ. ಆದರೆ ಬಹಳಷ್ಟು ಜಾಗಗಳಿದೆ ನಮ್ಮ ವೇದಿಕೆಯಲ್ಲಿದ್ದವರಿಗೆ. ಆದರೆ ಒಬ್ಬರು ಆದಾಯ ಬರುವಂತ ಕಟ್ಟಡ ಮಾಡಿಲ್ಲ. ನಾವು ತಾಲೂಕ್ ಪಂಚಾಯಿತಿಯ ಕಟ್ಟಡ ಆಗುವಾಗಲೇ ನಾವು ಒಂದು ಕಾಂಪ್ಲೆಕ್ಸ್ ಕಟ್ಟಿ ಇವತ್ತ ನಾಳೆ ಅದು ವಾಕ್ಷನ್ ಮುಖಾಂತರ ನಾವು ಅದನ್ನು ಕೊಡ್ತಾ ಇದ್ದೇವೆ. ಖಂಡಿತವಾಗಿ ತಿಂಗಳಿಗೆ 1 ಲಕ್ಷ ರೂಪಾಯಿ ಆದಾಯ ಬರುವಂತ ಒಂದು ಕಾಂಪ್ಲೆಕ್ಸ್ ಇದ್ರೆ ಅದು ಮಂಗಳೂರು ತಾಲೂಕು ಪಂಚಾಯತಿನ ಕಟ್ಟಡದಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಜೊತೆಗೆ ವಿಶೇಷವಾಗಿ ನಮ್ಮ ಲೋಕಸಭಾ ಸದಸ್ಯರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಅದಕ್ಕಿಂತ ಮಿಗಿಲಾಗಿ ಮಂಗಳೂರು ತಾಲೂಕಿಗೆ 4 ಜನ ಶಾಸಕರುಗಳು, ಮಂಗಳೂರು ತಾಲೂಕಿನ 4 ಪಿಲ್ಲರ್ಗಳು ಈ ವೇದಿಕೆಯಲ್ಲಿ ಇದ್ದದ್ದು ನಮ್ಮ ಭಾಗ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಕಷ್ಟ ಸಮಯಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಅವರನ್ನು ಇನ್ನೊಮ್ಮೆ ಸ್ವಾಗತಿಸುತ್ತಾ ಬಂದಂತ ಎಲ್ಲ ಮಂಗಳೂರು ತಾಲೂಕಿನ ಸಾರ್ವಜನಿಕರಿಗೂ, ಎಲ್ಲ ಪಂಚಾಯತಿನ ಸಿಬ್ಬಂದಿಯವರಿಗೂ, ಮಿಗಿಲಾಗಿ ನಮ್ಮ ಎಲ್ಲ ಪತ್ರಕರ್ತರ ಮಿತ್ರರವರಿಗೂ, ಜಿಲ್ಲಾ ಪಂಚಾಯತಿನ ಎಲ್ಲ ಸದಸ್ಯರು ನಮ್ಮೊಟ್ಟಿಗೆ ಸೇರಿದ್ದಾರೆ. ಅದರ ಜೊತೆಗೆ ಇವತ್ತು ಈ ಸಣ್ಣ ಒಂದು ಕಾರ್ಯಕ್ರಮಕ್ಕೆ ಈ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಶಾಂತಿ ಮೂರ್ತಿಯ ಪತ್ರಕರ್ತರು ಯಾರಂತ ಹೇಳಿದ್ರೆ ಉದಯವಾಣಿಯ ಮನೋಹರ್ ಪ್ರಸಾದ್ ಅವರು ಈ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡೋದು ನಮಗೆ ಬಹಳಷ್ಟು ಹೆಮ್ಮೆ ಅಂತ ನಾನು ಈ ಸಣ್ಣ ಕಾರ್ಯಕ್ರಮಕ್ಕೆ ಅವರನ್ನು ಸಹ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ, ಯಾರನ್ನಾದರೂ ಸ್ವಾಗತ ಎಲ್ಲ ಮಾಡಿ ತಾಲೂಕ್ ಪಂಚಾಯತಿನ ಸದಸ್ಯರುಗಳು, ಹಾಲಿ ಸದಸ್ಯರು ಎಲ್ಲರನ್ನು ಮಗದೊಮ್ಮೆ ಅಭಿನಂದಿಸಿ, ಯಾರಾದರೂ ಬಿಟ್ಟು ಹೋದರೆ ತಾವು ಕ್ಷಮೆ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮಾಧ್ಯಮ ಮಿತ್ರರನ್ನು ಎಲ್ಲರನ್ನು ಹೊಂದಿಸಿ ನಮ್ಮ ಕಾರ್ಯಕ್ರಮವನ್ನು ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಜೈ ಮಂಗಳೂರು ತಾಲೂಕು ಪಂಚಾಯತ್. ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಪೂರ್ವ ಕನ್ನಡ ದಯವಿಟ್ಟು ಮೊಹಮ್ಮದ್ ಮೋಹನ್ ಅವರು ಈ ಸಂದರ್ಭದಲ್ಲಿ ನಮ್ಮ ಉದ್ಘಾಟಕರಾದಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಪುಷ್ಪ ಗುಚ್ಛವನ್ನು ನೀಡಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸಬೇಕಾದ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಧನಲಕ್ಷ್ಮಿ ರೆಡ್ಡಿ ಅವರು ಉಪಸ್ಥಿತರಿದ್ದಾರೆ. ದಯವಿಟ್ಟು ಅವರು ವೇದಿಕೆಗೆ ಬರಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಧನಲಕ್ಷ್ಮಿ ರೆಡ್ಡಿ ಅವರು ಅಧ್ಯಕ್ಷತೆಯಲ್ಲಿ ವೇದವ್ಯಾಸ ಕಾಮತ್ ನಮ್ಮ ಗೌರವಾನ್ವಿತ ಶಾಸಕರು ವಹಿಸ್ತಾ ಇದ್ದಾರೆ. ಅವರಿಗೆ ತಾಲೂಕು ಪಂಚಾಯತ್ ಸದಸ್ಯರಾದಂತಹ ಅಬ್ದುಲ್ ಜಬ್ಬಾರ್ ಅವರು ಪುಷ್ಪಗುಚ್ಛ ಮತ್ತು ಶಾಲು ನೀಡಿ ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವಂತಹ ರೀಟಾ ಕುಟೀನ ಅವರಿದ್ದಾರೆ. ಅವರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಮೀನಾಕ್ಷಿ ಶಾಂತಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಮೀನಾಕ್ಷಿ ಶಾಂತಿಗೌಡ ಅವರಿಗೆ ರೀಟಾ ಕುಟೀನ ಅವರು ಮತಪಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಗೌರವಾನ್ವಿತ ತಾಪಂ ಸದಸ್ಯರಾಗಿರುವಂತಹ ಜೀವನ್ ಪ್ರಕಾಶ್ ಕಾಮತ್ ಅವರು ಈ ಸಂದರ್ಭದಲ್ಲಿ ಶ್ರೀ ಯುಟಿ ಖಾದರ್ ಅವರನ್ನು ಸ್ವಾಗತಿಸಬೇಕು. ಕ್ಷೇತ್ರದ ಶಾಸಕರು ಈ ಹಿಂದೆ ಶ್ರೀ ಯುಟಿ ಖಾದರ್ ಅವರನ್ನು ಸ್ವಾಗತಿಸಿದ್ದಾರೆ.
ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ನಮ್ಮ ಜೊತೆಗೆ ತಾಲೂಕು ಪಂಚಾಯತ್ ಸದಸ್ಯ ಅಬ್ದುಲ್ ಸಮದ್ ಅವರು ಉಪಸ್ಥಿತರಿದ್ದಾರೆ. ಅವರು ದಯವಿಟ್ಟು ನಮ್ಮ ಉತ್ತರ ಶಾಸಕರಾಗಿರುವಂತಹ ಡಾಕ್ಟರ್ ಭರತ್ ಶೆಟ್ಟಿ ವೈ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಜೊತೆಗೆ ತಾಲೂಕು ಪಂಚಾಯತ್ ಸದಸ್ಯರಾಗಿರುವಂತಹ ಶಿವಕುಮಾರ ಸನೀಲ್ ಅವರು ಉಪಸ್ಥಿತರಿದ್ದಾರೆ. ಅವರು ನಮ್ಮೆಲ್ಲರ ನೆಚ್ಚಿನ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಐವನ್ ಡಿಸೋಜಾ ಅವರನ್ನು ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಗೆ ತಾಲೂಕು ಪಂಚಾಯತ್ ಸದಸ್ಯ ವಿಲ್ಮಾ ಡಿಸೋಜಾ ಅವರಿದ್ದಾರೆ. ಅವರು ಶಾಸಕ ಕೆ ಹರೀಶ್ ಕುಮಾರ್ ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸಬೇಕಂತ ವಿನಂತಿ ಮಾಡಿಕೊಳ್ತಾರೆ. ಹಾಗೆ ನಮ್ಮ ಜೊತೆಗೆ ತಾಲೂಕು ಪಂಚಾಯತ್ ಸದಸ್ಯೆ ಶಶಿ ಪ್ರಭಾ ಡಿ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ. ಅವರು ಗೌರವಾನ್ವಿತ ಕಸ್ತೂರಿ ಪಂಜಾಬ್ ಅವರಿಗೆ ಹಾಗೆ ನಮ್ಮ ಜೊತೆಗೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಅತಿಥಿಯರು ಈ ಸದಾನಂದ ಎಸ್ ಅವರು ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಸರ್ವಮಣಿ ಅವರಿಗೆ ಪುಷ್ಪ ಮತ್ತು ಶಾಲು ನೀಡಿ ಗೌರವಿಸಬೇಕಂತ ಹೇಳಿಕೊಡ್ತಾ ಇದ್ದಾರೆ. ಅಂತೆಯೇ ಗೌರವಾನ್ವಿತ ಎ ಸದಾನಂದ ಎಸ್ ಅವರಿಗೆ ತಾಲೂಕು ಪಂಚಾಯತ್ ಸದಸ್ಯೆ ಪದ್ಮಾವತಿ ಅವರು, ಬನ್ನಿ ಸದಾನಂದ ಪಂಚಾಯತ್ ಸದಸ್ಯೆ ಲಕ್ಷ್ಮೀ, ಸದಸ್ಯ ಶರತ್ ಹುಬೇವೂರ್ ಅವರು ಉಪಸ್ಥಿತರಿದ್ದಾರೆ. ಅವರು ದಯವಿಟ್ಟು ಮೊಹಮ್ಮದ್ ಮೋನ್ ಅವರಿಗೆ ನಮ್ಮ ತಾಲೂಕು ಪಂಚಾಯತ್ನ ಅಧ್ಯಕ್ಷರು ಅವರಿಗೆ ಪುಷ್ಪ ಮತ್ತು ಶಾಲು ನೀಡಿ ಗೌರವಿಸಬೇಕಂತ ಹೇಳಿದ್ದಾರೆ. ಸತೀಶ್ ಅವರು ಉಪಸ್ಥಿತರಿದ್ದಾರೆ. ಅವರು ದಯವಿಟ್ಟು ಶ್ರೀಮತಿ ಪೂರ್ಣಿಮಾ ಪೂಜಾರಿ ಅವರಿಗೆ ಶಾಲು ಮತ್ತು ಪುಷ್ಪಗುಚ್ಛ ನೀಡಿ ಗೌರವಿಸುವಂತೆ ಕೇಳಿ. ಪ್ರಕಾಶ್ ಗೌಡ ತಾಲೂಕು ಪಂಚಾಯತ್ ಸದಸ್ಯರು ಅವರು ಶ್ರೀ ರೋಹಿದಾಸ್ ಅವರನ್ನು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ಸದಸ್ಯೆ ನಾಗವೇಣಿ ಅವರಿದ್ದಾರೆ. ದಯವಿಟ್ಟು ನಾಗವೇಣಿ ಅವರು ಚಂದ್ರಹಾಸ ಕರ್ಕೇರ್ ಅವರು ಉಪಸ್ಥಿತರಿದ್ದಾರೆ. ಬಂಟ್ವಾಳ ತಾಲೂಕು ಪಂಚಾಯತ್ ಅಧ್ಯಕ್ಷರು ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶ್ವನಾಥ್ ಅವರು ಶಾಲು ಮತ್ತು ಪುಷ್ಪಗುಚ್ಛ ನೀಡಿ ಚಂದ್ರಹಾಸ ಕರ್ಕೇರ್ ಅವರನ್ನು ಸ್ವಾಗತಿಸಬೇಕು. ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಶಾಲು ಪುಷ್ಪದ ಮೂಲಕ ಗೌರವಿಸುವಂತೆ ವಿನಂತಿ. ಹಾಗೆ ನಮ್ಮ ಜೊತೆಗೆ ಸಹಾಯಕ ಕಾರ್ಯನಿರ್ವಾಹಕ ಅಭಿನಂದನರಾದಂತಹ ಶ್ರೀ ಸಜ್ಜನ್ ಚಂದ್ರ ರಾವ್ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತಿಸಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಧನಲಕ್ಷ್ಮಿ ಗಡ್ಡಿ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ನಮ್ಮ ತಾಲೂಕು ಪಂಚಾಯತ್ ಪರವಾಗಿ ನಮ್ಮ ಸದಸ್ಯರು ಸ್ವಾಗತಿಸಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶಾಲು ಮತ್ತು ಪುಷ್ಪ ನೀಡಿ ಸ್ವಾಗತಿಸ್ತಾ ಇದ್ದಾರೆ. ಆದ್ಮೇಲೆ ಈಗ ಅಭಿನಂದನರಾಗಿರುವಂತಹ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಅವರು ಇವತ್ತು ಸ್ಥಳೀಯ ಸಂಸ್ಥೆಗಳ ಶಾಸಕರಾಗಿರುವ ಶ್ರೀ ಯಡಿಯೂರಪ್ಪ ಮುಖ್ಯ ಅತಿಥಿಗಳಾಗಿ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಉಪಪ್ರಜೆ ಶ್ರೀಮತಿ ಮೀನಾಕ್ಷಿ ಶಾಂತಿ ಅವರೇ, ಈಗಾಗಲೇ ನಿರ್ಮಿಸಿದಂಥ ನಳಿನ್ ಕುಮಾರ್ ಅವರು ಮತ್ತು ಐವನ್ ವಿಶ್ವಗಳನ್ನು ಗಮನದಲ್ಲಿಟ್ಟುಕೊಂಡು ಮಂಗಳೂರು ಕ್ಷೇತ್ರದ ಮಾನ್ಯ ಶಾಸಕರಾದ ಯುಟಿ ಖಾದರ್ ಅವರೇ, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವ ಡಾಕ್ಟರ್ ಭರತ್ ಶೆಟ್ಟಿ ಅವರೇ, ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾಗಿರುವ ಕುಮಾರಕೋಟೆ ಅವರೇ, ವಿಧಾನ ಪರಿಷತ್ ಸದಸ್ಯರು ಮತ್ತು ಮೇಲ್ಮನೆ ಶಾಸಕರಾಗಿರುವಂತಹ ಹರೀಶ್ ಕುಮಾರ್ ಅವರೇ, ಶ್ರೀಮತಿ ಕಸ್ತೂರಿ ಪಂಜಾಬ್ ಅವರೇ, ಡಾಕ್ಟರ್ ಸರ್ವಮಣಿ ಅವರೇ, ವೇದಿಕೆಯಲ್ಲಿರುವಂತಹ ನಮ್ಮೆಲ್ಲರನ್ನು ಸ್ವಾಗತ ಮಾಡಿ ಈ ಮಂಗಳೂರು ತಾಲೂಕು ಪಂಚಾಯತಿಗೆ ಅತ್ಯಂತ ಪ್ರೀತಿ ಅಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ಮೋನ್ ಅವರೇ, ಉಪಾಧ್ಯಕ್ಷೆ ಶ್ರೀಮತಿ ಪೂರ್ಣಿಮಾ ಪೂಜಾರಿ ಅವರೇ, ಕಾರ್ಯದರ್ಶಿಯಾಗಿರುವಂತಹ ಸದಾನಂದ ಅವರೇ, ಕಾರ್ಯಪಾಲಕ ಇಂಜಿನಿಯರಾಗಿರುವಂತಹ ವೇದಾಸರೇ, ಡೇಟಾ ಅವರೇ, ವೇದಿಕೆಯಲ್ಲಿರುವಂತಹ ಬಂಟ್ವಾಳ ತಾಲೂಕು ಪಂಚಾಯತ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರೇ, ಈ ಕಾರ್ಯಕ್ರಮ ಆಗಮಿಸಿರುವ ಎಲ್ಲ ಜಿಲ್ಲಾ ಪಂಚಾಯತ್ನ ಸದಸ್ಯರೇ, ತಾಲೂಕು ಪಂಚಾಯತ್ ಸದಸ್ಯರೇ, ಗೌರವಾನ್ವಿತ ಅಧಿಕಾರಿಗಳೇ, ಮಾಧ್ಯಮ ಗೆಳೆಯರೇ ಮತ್ತು ಸ್ನೇಹಿತರೆ,
ಅತ್ಯಂತ ಪ್ರೀತಿಯಿಂದ, ಅಭಿಮಾನದಿಂದ ಮತ್ತು ಹೆಮ್ಮೆಯಿಂದ ಈ ತಾಲೂಕು ಪಂಚಾಯತಿನ ನೂತನ ಕಟ್ಟಡವನ್ನು ಆದ ಅಭಿಮಾನಿಗಳಿಂದ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ್ದೇನೆ ಅಂತ ಹೇಳಿಕ್ಕೆ ನನಗೆ ಅತ್ಯಂತ ಸಂತೋಷ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಬಹುತೇಕ ನಮ್ಮ ತಾಲೂಕು ಪಂಚಾಯತಿಗಳು ಕರ್ನಾಟಕ ರಾಜ್ಯದಲ್ಲಿರುವಂಥ 30 ಜಿಲ್ಲಾ ಪಂಚಾಯತಿಗಳು, 174 ತಾಲೂಕು ಪಂಚಾಯತಿಗಳು, 6,020 ಗ್ರಾಮ ಪಂಚಾಯತಿಗಳು ಒಂದು ಸರ್ಕಾರದಂತೆ ಕೆಲಸಗಳು ಮಾಡಬೇಕು ಅಂತ ಹೇಳಿ ಸಂವಿಧಾನದ ಆಶಯ, ನಮ್ಮೆಲ್ಲರ ಅಭಿಪ್ರಾಯ ಮಾತ್ರ ಅಲ್ಲ, ಸಂವಿಧಾನದ ಆಶಯಗಳು. ಹಾಗಾಗಿ ನಮ್ಮ ಈ ತಾಲೂಕು ಪಂಚಾಯತಿನ ಕಟ್ಟಡಕ್ಕೆ ರಾಜ್ಯ ಸರ್ಕಾರದಿಂದ ಹೊಂದಿರುವಂತಹ ಅನುದಾನವನ್ನು ಜಿಲ್ಲಾ ಪಂಚಾಯತ್ ಮೂಲಕ ಈ ತಾಲೂಕು ಪಂಚಾಯತ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇಷ್ಟೊಂದು ವ್ಯವಸ್ಥಿತವಾಗಿ, ಯೋಜನಾಬದ್ಧವಾಗಿ ಮತ್ತು ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕಾಮಗಾರಿ ಮಾಡಿದಂಥ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಮುನ್ನೂರು ಮತ್ತು ಇದಕ್ಕೆ ಹಣ ಬಿಡುಗಡೆ ಮಾಡಲಿಕ್ಕೆ ಸಹಕಾರ ಮಾಡಿದಂಥ ಮುಂಡೂರು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ತಂಡ, ರಾಜ್ಯ ಸರ್ಕಾರ ಏನು ತೆಗೆದುಕೊಂಡಿದ್ದು ಉಸ್ತುವಾರಿ ಮಂತ್ರಿಗಳಾಗಿರುವಂತಹ ಕಾರಣಗಳು ಸಹಿತ ಈ ಕಟ್ಟಡಕ್ಕೆ ಯಾರ್ಯಾರು ಕಾರಣರಾಗಿದ್ದಾರೋ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳಬೇಕು ಅಂತ ಅನಿಸಿದ್ದೇನೆ. ಯಾಕಂದರೆ ಒಂದು ಸರ್ಕಾರದಲ್ಲಿ ಯೋಜನೆಗಳು, ಹಣಕಾಸು ಬಂದರೂ ಕೂಡ ಅದನ್ನು ಅತ್ಯಂತ ಉಪಯುಕ್ತವಾಗಿ ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಮತ್ತು ಮೂಲ ಉದ್ದೇಶವನ್ನು ಈಡೇರಿಕೆ ಮಾಡಲಿಕ್ಕೆ ಒಂದು ರೀತಿಯ ಇಚ್ಛಾಶಕ್ತಿ ಅಗತ್ಯ ಇದೆ ಅಂತೇಳಿ ನಮ್ಮಲ್ಲಿ ಹೇಳೋದು. ತಾಲೂಕು ಪಂಚಾಯತಿನ ಬಗ್ಗೆ ಈ ವಿಸ್ತಾರದ ವ್ಯವಸ್ಥೆಗಳಿದೆಯಲ್ಲ, ನಮ್ಮ ಅಬ್ದುಲ್ ನಜೀರ್ ಸಾಹೇಬರು ಕನಸುಗಳನ್ನು ಕಂಡಿದ್ದರು. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿರುವಾಗ ಅಬ್ದುಲ್ ನಜೀರ್ ಸಾಹೇಬರು ಗ್ರಾಮ ಸರ್ಕಾರಗಳಿರಬೇಕು ನಮ್ಮನ್ನು ತಿಳ್ಕೊಂಡಿದ್ರು. ಗ್ರಾಮ ಸರ್ಕಾರಗಳು ಅನ್ನುವಂಥ ಕಲ್ಪನೆಗಳಿಗೆ ಒಂದು ವಿಶಿಷ್ಟವಾದಂಥ ಅರ್ಥಗಳಿದೆ. ದಿಲ್ಲಿಯಿಂದಲ್ಲ ಆಡಳಿತ, ಹಳ್ಳಿಯಿಂದ ಅನ್ನುವಂಥ ಘೋಷಣೆ ಇತ್ತು ಆ ಕಾಲದಲ್ಲಿ. ನಮ್ಮ ಆಡಳಿತ ದಿಲ್ಲಿಯಿಂದಲ್ಲ, ಹಳ್ಳಿಯಿಂದ ಅಂತೇಳಿ. ನಮ್ಮ ಗ್ರಾಮದಲ್ಲಿ ಏನಾಗಬೇಕು, ನಮ್ಮ ತಾಲೂಕಲ್ಲಿ ಏನಾಗಬೇಕು, ನಮ್ಮ ಜಿಲ್ಲೆಯಲ್ಲಿ ಏನಾಗಬೇಕು ಅನ್ನೋದನ್ನ ದಿಲ್ಲಿಯಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಮ್ಮ ಹಳ್ಳಿಗಳ ಮೂಲಕ ಕ್ರಿಯೆಗಳನ್ನು ಮಾಡಬೇಕು, ಹಳ್ಳಿಗಳ ಮೂಲಕ ಪ್ರಸ್ತಾವನೆ ಮಾಡಬೇಕು ಅನ್ನೋದು ಸಂವಿಧಾನದ ಒಟ್ಟು ಚಟುವಟಿಕೆ ಆಶಯ. ಆ ಕಾರಣಕ್ಕೆ ನಮ್ಮ ತಾಲೂಕು ಪಂಚಾಯತ್ ಸದಸ್ಯರು ಪರಿಣಾಮಕಾರಿಯಾಗಿ ಕೆಲಸಗಳನ್ನು ಮಾಡಲಿಕ್ಕೆ ಅವರಿಗೆ ಸುಸಜ್ಜಿತವಾದಂಥ ಒಂದು ಸಭಾಭವನದ ಅಗತ್ಯ ಇದೆ. ಅವರಿಗೆ ಕೊಠಡಿಗಳು ಬೇಕು, ಅವರಿಗೆ ಮೂಲಭೂತ ಸೌಕರ್ಯಗಳು ಬೇಕು, ಕಂಪ್ಯೂಟರ್ಗಳ ಅವಶ್ಯಕತೆಗಳು ಬೇಕು, ನಿರಾಳವಾಗಿ ಕೂತ್ಕೊಂಡು ಒಂದಿಷ್ಟು ಚರ್ಚೆ ಮಾಡಲಿಕ್ಕೆ ಬೇಕಾದಂಥ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಈ ತಾಲೂಕು ಪಂಚಾಯತಿನ ಕಟ್ಟಡ ಮಾಡಿದಂಥ ಮೂಲ ಉದ್ದೇಶಗಳು. ಆ ಕಾರಣಕ್ಕೆ ನಮ್ಮ ತಾಲೂಕು ಪಂಚಾಯತಿನ ಸಭೆಯ ಪ್ರತಿಯೊಂದು ವಿಚಾರಗಳು ಕೂಡ ಅರ್ಥಪೂರ್ಣವಾದಂಥ ಮಂಡನೆ ಇರಬೇಕು. ಸಹಸ್ರ ಪ್ರಶ್ನೆಗಳನ್ನು ಕೇಳಿದಾಗ ಅಧಿಕಾರಿಗಳು ಸಮರ್ಪಕವಾದಂಥ ಉತ್ತರಗಳನ್ನು ಕೊಡಬೇಕು. ಆದರೆ ನಾವು ಕೇಳುವಾಗಲೂ ಕೂಡ ನಮ್ಮ ಅಭಿವೃದ್ಧಿ ಇತಿಮಿತಿಗೆ ಸೀಮಿತವಾಗಿ ಕೇಳಿದರೆ ಉತ್ತರ ಕೊಡಲಿಕ್ಕೆ ಅವ್ರಿಗೆ ಕೂಡ ಹೆಚ್ಚು ಅನುಕೂಲಗಳಾಗುತ್ತೆ. ನಮ್ಮ ಪ್ರಬುದ್ಧತೆ ಕಡಿಮೆ ಇದ್ದರೆ, ನಮ್ಮ ಯೋಚನೆ ಕಡಿಮೆ ಇದ್ದರೆ, ನಮ್ಮ ಆಲೋಚನೆ ಕಡಿಮೆ ಇದ್ದರೆ, ನಮ್ಮ ಅನುಭವಗಳು ಕಡಿಮೆ ಇದ್ದರೆ ಅನೇಕ ಸಮಸ್ಯೆಗಳನ್ನು ನಾವು ವಿಧಾನಸಭೆ, ವಿಧಾನ ಪರಿಷತ್ತಿನಲ್ಲಿ, ಜಿಲ್ಲಾ ಪಂಚಾಯತಲ್ಲಿ, ತಾಲೂಕು ಪಂಚಾಯತಲ್ಲಿ, ಗ್ರಾಮ ಪಂಚಾಯತಲ್ಲಿ, ಯಾವುದೇ ನಗರಾಡಳಿತ ಸಂಸ್ಥೆಯಲ್ಲಿ ನಮ್ಮ ಸಮಸ್ಯೆಗಳಿಗೆ ನಮಗೆ ಅನುಭವಗಳು ಕಡಿಮೆ ಇದ್ದರೆ ಅನೇಕ ಸಮಸ್ಯೆಗಳು ನಮಗೆ ಬಂದುಬಿಡ್ತವೆ. ಹಾಗಾಗಿ ನಮ್ಮೆಲ್ಲ ಸದಸ್ಯರು ಕೂಡ ಈ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿರುವಂಥ ತಾಲೂಕು ಪಂಚಾಯತಿನ ಒಟ್ಟು ಯೋಚನೆಗಳನ್ನು ಅರ್ಥ ಮಾಡಿಕೊಂಡು ನಾವು ಸದನದಲ್ಲಿ ಪರಿಣಾಮಕಾರಿಯಾಗಿ ಕೆಲಸಗಳನ್ನು ಮಾಡಿದರೆ ನಮ್ಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ನಾನು ಕಂಡುಕೊಂಡವ. ಯಾಕಂದರೆ ನಾನು ಗ್ರಾಮ ಪಂಚಾಯತು, ತಾಲೂಕು ಪಂಚಾಯತು, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಶಾಸಕರಾದದ್ದು. ಇಂಥ ಪರಿಣಾಮಕಾರಿಯಾದಂಥ ಕೆಲಸಗಳು ನಮ್ಮಿಂದ ಆಗಬೇಕು ಅನ್ನುವಂಥ ಮಾತು ಹೇಳಿ, ಒಂದು ವಿಚಾರಗಳು ನಮ್ಮ ಮನಸ್ಸೊಳಗಿರಬೇಕು. ಇವತ್ತು ಅನೇಕ ಸಮಸ್ಯೆಗಳಿವೆ ನಮ್ಮಲ್ಲಿ. ಈ ಸ್ವಾತಂತ್ರ್ಯ ಬಂದು 72 ವರ್ಷಗಳ ನಂತರವೂ ಕೂಡ ಸ್ವಂತ ಸೂರಿಲ್ದಿರುವಂಥ, ಕುಡಿಲಿಕ್ಕೆ ಸರಿಯಾಗಿ ನೀರಿಲ್ದಿರುವಂಥ, ಮನೆಗೊಂದು ಶೌಚಾಲಯ ಇಲ್ಲದಿರುವಂಥ, ಮಕ್ಕಳಿಗೆ ಓದಲಿಕ್ಕೆ ವಿದ್ಯುತ್ ಇಲ್ಲದಿರುವಂಥ ಮನೆಗಳ ಸಂಖ್ಯೆ ಹೆಚ್ಚು ಕಡಿಮೆ 15% 20 ಇನ್ನೂ ಇದೆ ಅಂತ ಹೇಳಿದರೆ ನಾವಿನ್ನೂ ತುಂಬ ಪರಿಣಾಮಕಾರಿಯಾದಂಥ ಕೆಲಸಗಳನ್ನು ಮಾಡಬೇಕು ಅಂತ ನಮ್ಗೆ ಅನಿಸ್ಬಿಡುತ್ತೆ. ಆ ಕಾರಣಕ್ಕೆ ಶುದ್ಧವಾದ ಕುಡಿಯುವ ನೀರನ್ನ ಯಾವ ರೀತಿ ಸರಬರಾಜು ಮಾಡಬೇಕು ಅನ್ನೋದೊಂದು ಚರ್ಚೆ. ಪ್ರತಿ ಮನೆಗೂ ಶೌಚಾಲಯವನ್ನು ಕಟ್ಟಿಕೊಡಬೇಕಾದಂಥ ಜವಾಬ್ದಾರಿಗಳೇನು ಅನ್ನೋದು. ಮನೆಗೊಂದು ಸೂರು ಬೇಕು, ಪ್ರತಿ ಕುಟುಂಬಕ್ಕೂ ಒಂದು ಮನೆ ಬೇಕು ಅನ್ನುವಾಗ ನಾವು ಮನೆಗಳ ಹಂಚಿಕೆ ಹೇಗೆ ಮಾಡ್ತೇವೆ, ಅದರ ನಿರ್ಮಾಣವನ್ನು ಹೇಗೆ ಮಾಡ್ತೇವೆ, ಹೇಗೆ ತಲುಪಿಸ್ತೇವೆ ಅಂತೇಳಿ ಅನೇಕ ಸಾರಿ ರಾಜಕಾರಣವೂ ಸೇರಿದಂತೆ ಅನೇಕ ಒತ್ತಡಗಳಿಂದಾಗಿ ಅರ್ಹರನ್ನು ಗುರುತಿಸಲಿಕ್ಕೆ ನಮಗೆ ಅನೇಕ ಸಮಸ್ಯೆಗಳು ಬಂದುಬಿಡುತ್ತೆ. ಅರ್ಹರನ್ನು ಗುರುತಿಸಲಿಕ್ಕೆ ನಮಗೆ ಅನೇಕ ಸಮಸ್ಯೆಗಳು ಬಂದುಬಿಡುತ್ತೆ. ಇವತ್ತು ಗ್ರಾಮ ಸಭೆಗಳು ಅತ್ಯಂತ ಪರಿಣಾಮಕಾರಿ ಆದರೆ ಬಡವರನ್ನು ಗುರುತಿಸಲಿಕ್ಕೆ ಪಾರದರ್ಶಕವಾಗಿ ನಮಗಾಗುತ್ತೆ ಅಂಥೇಳಿ ನಾವು 100-200 ಜನ ಸೇರಿ ನಮ್ಮಲ್ಲಿರುವಂಥ ಗ್ರಾಮ ಸಭೆಗಳ ಮೂಲಕ ಆ ಯಾರ್ಯಾರು ಬಡವರಿಗೆ ಮನೆ ಇಲ್ಲ, ಯಾರಿಗೆ ಕುಡಿಲಿಕ್ಕೆ ನೀರಿಲ್ಲ, ಯಾರಿಗೆ ನಡೀಲಿಕ್ಕೆ ದಾರಿ ಇಲ್ಲ, ಇದನ್ನೆಲ್ಲ ಚರ್ಚೆ ಮಾಡಬೇಕಾದಂಥ ಅವಶ್ಯಕತೆಗಳಿದೆ. ಅದಕ್ಕೋಸ್ಕರವೇ ಗ್ರಾಮ ಸಭೆಯನ್ನು ಹಳ್ಳಿಯ ವಿಧಾನಸಭೆ ಅಂತೇಳಿ ಸಂವಿಧಾನ ಕರೆಯಿತು. ಗ್ರಾಮ ಸಭೆಯನ್ನು
ಹಳ್ಳಿಯ ವಿಧಾನಸಭೆ ಅಂತ ನಾವು ಕರೀತು. ಗ್ರಾಮ ಸಭೆಯ ಒಟ್ಟು ಗುಣಮಟ್ಟ ಏನಾಗಿದೆ ಅಂತ ಹೇಳಿದರೆ, ನಿರಾಳವಾಗಿ ತಾಳ್ಮೆಯಿಂದ ಚರ್ಚೆ ಮಾಡಬೇಕಾದಂಥ ಗ್ರಾಮ ಸಭೆ ಒಂದು ರೀತಿಯ ಗೊಂದಲವಾಗಿರುವಂಥ ವಾತಾವರಣಗಳನ್ನು ಅಲ್ಲೂ ಇಲ್ಲೂ ನಾವು ಕಾಣುವಂಥ ಪರಿಸ್ಥಿತಿಗಳಿದೆ. ಆ ಕಾರಣಕ್ಕೆ ಪ್ರತಿ ಗ್ರಾಮ ಪಂಚಾಯತಿಗಳು, ತಾಲೂಕು ಪಂಚಾಯತಿಗಳು ಪರಿಣಾಮಕಾರಿಯಂಥ ಕೆಲಸಗಳನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ನಿಮ್ಮ ತಾಲೂಕು ಪಂಚಾಯತಿಯಲ್ಲಿ 32 ಜನ ಸದಸ್ಯರಿದ್ದೀರಿ, ಅಧ್ಯಕ್ಷರಿದ್ದೀರಿ, ಉಪಾಧ್ಯಕ್ಷರಿದ್ದೀರಿ. ನಿಮ್ಮ ತಾಲೂಕಿನ ವ್ಯಾಪ್ತಿಯಲ್ಲಿರುವಂಥ ಗ್ರಾಮ ಪಂಚಾಯತಿಗಳು ಯಾವ ರೀತಿ ಕೆಲಸಗಳನ್ನು ಮಾಡ್ತವೆ, ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ಅವರಿಗೆ ಮಾರ್ಗದರ್ಶನ ಕೊಡಬೇಕಾದಂಥ ಜವಾಬ್ದಾರಿ ಕೂಡ ನಿಮಗಿದೆ. ಅಲ್ಲೋ ಇಲ್ಲೋ ಸಣ್ಣ ಪುಟ್ಟ ಸಮಸ್ಯೆಗಳಿರ್ಬೋದು, ರಾಜಕೀಯದ ಜಂಜಾಟಗಳಿರ್ಬೋದು. ಆದರೆ ತಾಲೂಕು ಪಂಚಾಯತ್ ಸದಸ್ಯರು ಅವರವರ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿರುವಂಥ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕು ಪಂಚಾಯತು ಸೇರಿದಂತೆ ಅವರ ಗ್ರಾಮಗಳಿಗೆ ಹೋಗಬೇಕು. ಆ ವಿಷಯಗಳು ಜಿಲ್ಲಾ ಪಂಚಾಯತಿಯಲ್ಲಿ ಚರ್ಚೆ ಆಗಬೇಕು, ತಾಲೂಕು ಪಂಚಾಯತಿಯಲ್ಲಿ ಚರ್ಚೆ ಆಗಬೇಕು. ಒಂದೇ ರೀತಿಯ ಏಕಖಂಡೀಯ ವ್ಯವಸ್ಥೆಯಡಿ ಈ ಕಾರ್ಯಕ್ರಮಗಳು ನಡೆದಾಗ ನಮ್ಮ ಸದನ ಹೆಚ್ಚು ಅರ್ಥಪೂರ್ಣವಾಗಿ ಚರ್ಚೆ ಮಾಡಿದಾಗ ನಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ನಾವು ಕಂಡುಕೊಂಡವು. ಮೊನ್ನೆ ಚರ್ಚೆಗಳು ಮಾಡುವಾಗ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳನ್ನು ಕರೆದು ಚರ್ಚೆಗಳನ್ನು ಮಾಡುವಾಗ ನಾನು ಹೇಳಿದೆ, ಕೇರಳ ಮಾದರಿಯಲ್ಲೇ ನಮ್ಮ ಗ್ರಾಮ ಪಂಚಾಯತಿಗಳು ಡೆತ್ ಸರ್ಟಿಫಿಕೇಟನ್ನು ಮತ್ತು ಬರ್ತ್ ಸರ್ಟಿಫಿಕೇಟನ್ನು ಕೊಡುವಂಥ ಅವಕಾಶಗಳಾಗಬೇಕು ಅಂತ ಹೇಳಿದೆ. ಡೆತ್ ಸರ್ಟಿಫಿಕೇಟನ್ನು ಹೋಗಿ ತಾಲೂಕು ಕಚೇರಿಯಿಂದ ಅಲಿಬೇಕಾದಂಥ ಅವಶ್ಯಕತೆಗಳಿಲ್ಲ. ನಮ್ಮ ಗ್ರಾಮ ಪಂಚಾಯತಿಗೆ ಮೆರಿಟ್ನಲ್ಲಿ ಬಂದಿರುವಂಥ ಪಿ ಡಿ ಒಗಳಿದ್ದಾರೆ, ನಮ್ಮ ತಾಲೂಕು ಪಂಚಾಯತಿಯಲ್ಲಿ ಒಳ್ಳೆ ಅಧಿಕಾರಿಗಳಿದ್ದಾರೆ. ನಮ್ಮ ಗ್ರಾಮ ಪಂಚಾಯತ್ ಮೂಲಕ ಡೆತ್ ಸರ್ಟಿಫಿಕೇಟನ್ನು ಬರ್ತ್ ಸರ್ಟಿಫಿಕೇಟನ್ನು ಕೊಡಬೇಕು ಅನ್ನುವಂಥ ಚರ್ಚೆ ಆಯಿತು. ಜಾತಿ ಮತ್ತು ಆದಾಯ ಸರ್ಟಿಫಿಕೇಟನ್ನು ಕೂಡ ನಮ್ಮ ಗ್ರಾಮ ಪಂಚಾಯತ್ ಕಂಪ್ಯೂಟರಲ್ಲೇ ಕೊಡಬೇಕು ಅನ್ನೋದಕ್ಕೆ ತೀರ್ಮಾನ ಆಗ್ತಾಯಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆಗುವಂಥ ಮದುವೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮಾಡಲಿಕ್ಕೆ ನಮಗೆ ಅಧಿಕಾರಿಗಳಿದೆ. ಈ 4 ಅಧಿಕಾರಿಗಳನ್ನು ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತೇವೆ. ಆಗ ಚರ್ಚೆ ಏನು ಬಂತು ಅಂತ ಹೇಳಿದರೆ, ಕರ್ನಾಟಕ ರಾಜ್ಯದಲ್ಲಿರುವಂಥ 30 ಜಿಲ್ಲೆಗಳಲ್ಲಿರುವಂಥ 176 ತಾಲೂಕುಗಳಲ್ಲೂ ಕೂಡ ಈ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಾ ಅಂತ ಅಧಿಕಾರಿಗಳು ಕೇಳ್ತಾರೆ. ಆಗ ನಾನು ಹೇಳಿದೆ, ಈ ಯೋಜನೆಗಳನ್ನು ಅನುಷ್ಠಾನ ಮಾಡುವಂಥ ಜವಾಬ್ದಾರಿಯನ್ನು ಪ್ರಥಮ ಬಾರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕೊಡಿ, ನಾವು ಅದನ್ನು ನಿಭಾಯಿಸ್ತೇವೆ ಅನ್ನುವಂಥ ಮಾತೇನು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮೇಲೆ ನಮಗೆ ವಿಶ್ವಾಸ ಇದೆ. ಅಲ್ಲಿರುವಂಥ ಗ್ರಾಮ ಪಂಚಾಯತು, ತಾಲೂಕು ಪಂಚಾಯತು, ಜಿಲ್ಲಾ ಪಂಚಾಯತು ಪರಿಣಾಮಕಾರಿಯಾಗಿ ಮಾಡಿ ನಾವು ಅದನ್ನು ಮಾಡಿ ತೋರಿಸ್ತೇವೆ, ಆನಂತರ ನೀವು ರಾಜ್ಯಕ್ಕೆ ವಿಸ್ತರಣೆ ಮಾಡಿ ಅಂತ ಹೇಳಿದಾಗ ಅಧಿಕಾರಿಗಳು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆಗಳಿದೆ. ಆಯುಷ್ಮಾನ್ ಕಾರ್ಡನ್ನು, ಆಧಾರ್ ಕಾರ್ಡ್ಗಳನ್ನು ಯಾವುದೋ ಹೋಗಿ ಫ್ರಾಂಚೈಸಿಗೆ ಹೋಗಿ ನಾವು ಮಾಡಬೇಕಾಗಿಲ್ಲ. ನಮ್ಮ ಗ್ರಾಮ ಪಂಚಾಯತಿಗಳಿಗೆ, ನಮ್ಮ ತಾಲೂಕು ಪಂಚಾಯತಿಗಳಿಗೆ ಕೊಟ್ಟರೆ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಆಯುಷ್ಮಾನ್ ಕಾರ್ಡನ್ನು ಕೊಡಬೇಕು ಅಂತ ಹೇಳಿ ಒತ್ತಡ ಮಾಡಿದ ನಂತರ ಮೊನ್ನೆ ಸರ್ಕಾರಿ ಅಧಿಕಾರಿಗಳು ಗ್ರಾಮ ಪಂಚಾಯತಿಗೆ ಆಯುಷ್ಮಾನ್ ಕಾರ್ಡ್ ಮಾಡಲಿಕ್ಕೆ ಅಧಿಕಾರಿಗಳನ್ನು ಕೊಟ್ಟಿರ್ತಾರೆ. ಹೀಗೆ ತಳಮಟ್ಟದಲ್ಲಿ ಸಾಮಾನ್ಯ ಜನರು ಸರ್ಕಾರಿ ಕಚೇರಿಗೆ ತಡಕಾಡೋದನ್ನು ತಪ್ಪಿಸಲಿಕ್ಕೆ ನಮ್ಮ ತಾಲೂಕು ಪಂಚಾಯತಿಗಳ ಮೂಲಕ ಗ್ರಾಮ ಪಂಚಾಯತಿಗಳಿಗೆ ಹೆಚ್ಚು ಅಧಿಕಾರವನ್ನು ಕೊಡಬೇಕಾದಂಥ ಅವಶ್ಯಕತೆಗಳಿದೆ ಅನ್ನೋದೆಲ್ಲ ಅರ್ಥ ಮಾಡಿಕೊಂಡು ನಾವು ಕೆಲಸಗಳನ್ನು ಮಾಡಬೇಕಾದಂಥ ಜವಾಬ್ದಾರಿ ಇದೆ. ಒಂದು ಮಾತು ನಮಗೆಲ್ಲರಿಗೂ ನೆನಪಿರಬೇಕು. ಭಾಳ ಹಿರಿಯರೊಬ್ಬರು ಕರ್ನಾಟಕದಲ್ಲಿ ಶಾಸಕರನ್ನು ಉದ್ದೇಶಿಸಿ ಮಾತಾಡ್ತಾಯಿದ್ರು, ಭಾಳ ಹಿರಿಯರೊಬ್ಬರು. ಆಗ ಅವ್ರು ಏನು ಹೇಳಿದ್ರು ಅಂತ ಹೇಳಿದರೆ, ನಮಗಿಂತ ಕೋಟ್ಯಾಂತರ ಜನ, ಲಕ್ಷಾಂತರ ಜನ, ನಮಗಿಂತ ಕೋಟ್ಯಾಂತರ ಜನ, ಲಕ್ಷಾಂತರ ಜನ, ಸಾವಿರಾರು ಜನ ಈ ಸದನದ ಹೊರಗಿರ್ತಾರೆ, ತಾಲೂಕು ಪಂಚಾಯತಿನ ಸದನದ ಹೊರಗಿದ್ದಾರೆ. ಅದರಷ್ಟದ ರೇಖೆ ನಮಗಿರುವುದರಿಂದ ನಾವು ನೀವು ಒಳಗೆ ಬಂದಿದ್ದೇವೆ. ಹೌದು, ನಮಗಿಂತ ಬುದ್ಧಿವಂತರು, ನಮಗಿಂತ ವಿದ್ಯಾವಂತರು, ನಮಗಿಂತ ಯೋಗ್ಯರು, ನಮಗಿಂತ ಪ್ರಾಮಾಣಿಕರು, ನಮಗಿಂತ ನಿಷ್ಕಳಂಕರು ಕೋಟ್ಯಾಂತರ ಜನ ಈ ಸದನದ ಹೊರಗಿದ್ದಾರೆ. ನಮ್ಮ ಅದೃಷ್ಟದ ರೇಖೆಗಳು ಸರಿ ಇರೋದ್ರಿಂದ ನಾನು ಶಾಸಕನಾಗಿದ್ದೇನೆ, ನೀವೆಲ್ಲ ತಾಲೂಕು ಪಂಚಾಯತು, ಜಿಲ್ಲಾ ಪಂಚಾಯತು ಸದಸ್ಯರಾಗಿದ್ದೀರಿ. ಇದನ್ನು ಗಮನದಲ್ಲಿಟ್ಟುಕೊಂಡು ನಾವು ಕೆಲಸಗಳನ್ನು ಮಾಡಬೇಕಾದಂಥ ಅವಶ್ಯಕತೆಗಳಿದೆ. ಯಾಕೆ ಅಂದರೆ ನಮಗಿಂತ ಬುದ್ಧಿವಂತರು ಹೊರಗಿದ್ದಾರಲ್ಲ, ಅವರೆಲ್ಲ ಗಮನಿಸ್ತಾ ಇರ್ತಾರೆ, ಇವರೊಳಗೆ ಹೋಗಿ ಬಂದಿದ್ದಾರೆ, ಏನು ಮಾಡ್ತಾರೆ, ಏನು ಮಾತಾಡ್ತಾರೆ, ಇವ್ರ ನಡವಳಿಕೆ ಹೇಗೆ, ಇವ್ರ ಚಟುವಟಿಕೆ ಹೇಳಿ ಅನ್ನೋದನ್ನು ಗಮನಿಸ್ತಾ ಇದ್ದು ಅರ್ಥ ಮಾಡ್ಕೊಳ್ತಾರೆ ನಮ್ಮನ್ನು. ಆ ಕಾರಣಕ್ಕೆ ನಾವು ಅತ್ಯಂತ ಜವಾಬ್ದಾರಿಯಿಂದ, ಹೊಣೆಗಾರಿಕೆಯಿಂದ ಕೆಲಸಗಳನ್ನು ಮಾಡಬೇಕಾದಂಥ ಅವಶ್ಯಕತೆಗಳಿದೆ ಅಂಥೇಳಿ ತುಂಬ ಹಿರಿಯರು ನಮಗೆಲ್ಲ ಹೇಳಿದಂಥ ಮಾತುಗಳನ್ನು ನಾನಿಲ್ಲಿ ನೆನಪು ಮಾಡಿಕೊಂಡು ಅತ್ಯಂತ ಯಶಸ್ವಿಯಾಗಿ ತಾಲೂಕು ಪಂಚಾಯತಿನ ಕಟ್ಟಡವನ್ನು ಕಟ್ಟಿದ್ದೀರಿ. ಈ ಕಟ್ಟಡದ ಇರುವಂಥ ವೆಚ್ಚ, ಇದಕ್ಕೆ ಬೇಕಾದಂಥ ಯೋಜನೆಗಳು ಎಲ್ಲವೂ ಅರ್ಥಪೂರ್ಣ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಮೋಹನ್ ಅವರು ಯಾವಾಗಲೂ ಸಮಾಧಾನದಿಂದ ಮಾತಾಡೋರು, ತುಂಬ ತಾಳ್ಮೆ ಇದ್ದವರಿಗೆ ಸಹನೆ ಇದೆ. ವೇದ್ಯಾಸ್ ಕಾಮತ್ ಹೇಳ್ತಾಯಿದ್ರು, ಎಷ್ಟೇ ಬುದ್ಧಿವಂತಿಕೆ ಇದೆ ಅಂತೇಳಿ ಹೇಳ್ತಾಯಿದ್ರು. ಹಾಗಾಗಿ ಅವ್ರ ಬುದ್ಧಿವಂತಿಕೆ, ಅವ್ರ ತಾಳ್ಮೆ ಎಲ್ಲವನ್ನು ನಾವು ಪ್ರೀತಿಯಿಂದ ಗೌರವಿಸ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳಿ, ದಕ್ಷಿಣ ಕನ್ನಡ ಜಿಲ್ಲೆ ಮಾದರಿ ಜಿಲ್ಲೆಯಾಗಿ ಈಗಾಗಲೇ ಬೇರೂರಿದೆ. ಇಡೀ ರಾಜ್ಯದಲ್ಲಿ ಮಾದರಿ ಜಿಲ್ಲೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಬೇರೂರಿದೆ. ಅದಕ್ಕೆ ನೀವು ಕಾರಣಗಳನ್ನು ಕೇಳ್ತಾ ಹೋದರೆ ನೂರಾರಿದೆ, ಅದಕ್ಕೇನು ಕಾರಣಗಳನ್ನು ಕೊಡಬೇಕಾಗಿಲ್ಲ. ನಮ್ಮ ಆರೋಗ್ಯದಲ್ಲಿ ಮತ್ತು ಶಿಕ್ಷಣದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಯಾವ ಜಿಲ್ಲೆಗಿದೆ ಕೇಳಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಕೆಲಸಗಳನ್ನು ಮಾಡಬೇಕಾಗ್ತದೆ. ಆ ಕಾರಣಕ್ಕೆ ಈ ಜಿಲ್ಲೆ ನೀರಾವರಿ ಯೋಜನೆಯೂ ಸೇರಿದಂತೆ, ಶಿಕ್ಷಣವೂ ಸೇರಿದಂತೆ
ಅಭಿವೃದ್ಧಿ ಕಾರ್ಯಗಳು ಸೇರಿದಂತೆ ಅನೇಕ ಮಾದರಿ ಕೆಲಸಗಳನ್ನು ಆಗಬೇಕು ಅಂತೇಳಿ ಹಿಂದಿನವರು ಕೂಡ ಅದೇ ಮಾರ್ಗದಲ್ಲಿದ್ದಾರೆ. ಮುಂದೆ ಯಾರು ಉಸ್ತುವಾರಿ ಮಂತ್ರಿಗಳಾದರೂ ಕೂಡ ಅಭಿವೃದ್ಧಿ ಬಗ್ಗೆ ಗಮನವನ್ನು ಕೊಡ್ತಾರೆ ಎನ್ನುವಂಥ ವಿಶ್ವಾಸಗಳು ನನಗಿದೆ. ನಾವು ಕೂಡ ಈ ಸಾರಿ ಸರ್ಕಾರದಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಇಲ್ಲಿಯ ಮೀನುಗಾರಿಕೆ, ಇಲ್ಲಿಯ ಕಡಲಿನ ಸಮಸ್ಯೆಗಳು, ಇಲ್ಲಿರುವಂಥ ಭೌಗೋಳಿಕವಾದಂಥ ವ್ಯವಸ್ಥೆಗಳು, ಇಲ್ಲಿ ಬಂದಿರುವಂಥ ಫ್ಲಡ್ಡಿಂದ ಆಗಿರುವಂಥ ಅನಾಹುತಗಳು, ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮುಂದಿನ ಬಜೆಟ್ನಲ್ಲಿ ಅತ್ಯಂತ ಮಾದರಿಯಾಗಿ ಮತ್ತು ಅಭಿವೃದ್ಧಿಗೋಸ್ಕರ ವಿಶೇಷವಾದಂಥ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅನ್ನುವಂಥ ಪ್ರಸ್ತಾಪವನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ನಮ್ಮ ಆಶೆ ಈಡೇರ್ತದೆ ಅನ್ನುವಂಥ ವಿಶ್ವಾಸಗಳು ನಮಗಿದೆ. ಎಲ್ಲ ಪಕ್ಷದವರನ್ನ, ಎಲ್ಲ ವರ್ಗದವ್ರನ್ನ, ಎಲ್ಲ ವ್ಯವಸ್ಥೆಗಳನ್ನ ಒಟ್ಟಾಗಿ ಒಂದಾಗಿ ತೆಗೆದುಕೊಂಡು ಹೊರದಾಗ ಮಾತ್ರ ಯಶಸ್ವಿ ಆಡಳಿತಕ್ಕೆ ಗೌರವ ಬರುತ್ತೆ ಅಂತ ನಂಬಿಕೆಯಲ್ಲಿರೋರು ನಾವು. ಆ ಕಾರಣಕ್ಕೋಸ್ಕರ ನಿಮ್ಮ ಸಲಹೆ ಸೂಚನೆಗಳು, ನಿಮ್ಮ ಅಭಿಪ್ರಾಯಗಳಿಗೆ ಎಲ್ಲದಕ್ಕೂ ಕೂಡ ಮನ್ನಣೆಯನ್ನು ಕೊಟ್ಟು ಮಾದರಿ ಜಿಲ್ಲೆಯಾಗಿ ಈ ಜಿಲ್ಲೆ ಈಗಿರುವಂತೆ ಮುಂದುವರಿಬೇಕು ಅನ್ನುವಂಥ ನಮ್ಮೆಲ್ಲರ ಹಂಬಲಕ್ಕೆ ಅರ್ಥ ಬರುವಂಥ ವಾತಾವರಣದಲ್ಲಿ ನಮ್ಮ ಕೆಲಸಗಳು ಸಾಗಲಿ ಅನ್ನುವಂಥ ಪ್ರೀತಿಯ ಮಾತುಗಳನ್ನಾಡಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ, ಬಂದಿರುವಂಥ ನಿಮಗೆಲ್ಲರಿಗೂ ಕೂಡ ಮತ್ತೆ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ, ಇಲ್ಲಿದೆ. ದಯವಿಟ್ಟು ವೇದಿಕೆಯಲ್ಲಿ ಒಮ್ಮೆ ನಮ್ಮ ಮೊಹಮ್ಮದ್ ಮೋನ್ ಅವರು ಮತ್ತು ಪೂರ್ಣಿಮಾ ಅವರು ಒಮ್ಮೆ ಎದ್ದು ನಿಲ್ಲಬೇಕು ಅಂತ ಕೇಳಿಕೊಳ್ತೇನೆ. ತಾವು ಕೂಡ 1 ನಿಮಿಷ ಎದ್ದು ನಿಲ್ಲಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಕಾರಣ ಇಷ್ಟೇ, ಇವತ್ತು ಎಲ್ಲರೂ ಸಮವಸ್ತ್ರದಲ್ಲಿ ಬಂದಿದ್ದಾರೆ. ನಮ್ಮ ಸದಸ್ಯರೆಲ್ಲ ಬಿಳಿ ಪಂಚೆ, ಬಿಳಿದು ಶಾಂತಿ ಮತ್ತು ಪ್ರಾಮಾಣಿಕತೆಯ ಸಂಕೇತ. ಸಹೋದರರೆಲ್ಲ ಹಸಿರು ಮತ್ತು ನೀಲಿ ಯಾವತ್ತೂ ಕೂಡ ಅದು ಸಮೃದ್ಧಿ, ಫಲವಂತಿಕೆಯ ಸಂಕೇತ. ಈ ಒಂದು ಅಪೂರ್ವ ಶಿಸ್ತಿಗಾಗಿ ನಿಮಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ನಮ್ಮ ಉಸ್ತುವಾರಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿದವರು ಅವರೀಗ ತಮ್ಮ ಸಂದೇಶವನ್ನು ನೀಡಬೇಕಂತ ಕೇಳಿ. ತಾಲೂಕು ಪಂಚಾಯಿತಿಯ ನೂತನ ಕಟ್ಟಡದ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಒಂದು ನೂತನ ಕಟ್ಟಡವನ್ನು ಸಮಾಜಕ್ಕೆ ಅರ್ಪಿಸಿದಂತಹ ನಮ್ಮೆಲ್ಲ ಆತ್ಮೀಯರು, ನಮ್ಮಲ್ಲಿ ಗೌರವಿತರು, ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ವಿಧಾನ ಪರಿಷತ್ತಿನ ಸಚಿವರಾದಂಥ ಸನ್ಮಾನ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಅವರೇ, ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಮಂಗಳೂರು ನಗರದ ಶಾಸಕರು ಸನ್ಮಿತರಾಗಿಂತಹ ಶ್ರೀ ಡಿ ವೇದವ್ಯಾಸ್ ಕಾಮತ್ರವರೇ, ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತವಂತಹ ಸೋತ್ಕಲ್ ಕ್ಷೇತ್ರದ ಶಾಸಕರು ಸವೃತ್ತವಂತಹ ಭರತ್ ಶೆಟ್ಟಿರವರೇ, ಜಿಲ್ಲಾ ಪಂಚಾಯತ್ನ ಸದಸ್ಯರಂಥ ಶ್ರೀಮತಿ ಮೀನಾಕ್ಷಿ ಶಾಂತಿಗೌಡರವರೇ, ಮಂಗಳೂರು ತಾಲೂಕು ಪಂಚಾಯತಿನ ಅಧ್ಯಕ್ಷರು, ಈ ಎಲ್ಲ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡು ತಮ್ಮ ಅಧಿಕಾರಾವಧಿಯಲ್ಲಿ ವಿಶೇಷ ಕಾರ್ಯ ಹಮ್ಮಿಕೊಂಡಂಥ ಸಂತ ಮೊಹಮ್ಮದ್ ಮೋನೂರವರೇ, ಜಿಲ್ಲಾ ಪಂಚಾಯತಿನ ಉಪಾಧ್ಯಕ್ಷ ಕಸ್ತೂರಿ ಪಂಜಾರವರೇ, ತಾಲೂಕು ಪಂಚಾಯತಿನ ಉಪಾಧ್ಯಕ್ಷರಾದ ಪೂರ್ಣಿಮಾ ಪೂಜಾರವರೇ, ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿರುವಂಥ ಧನಲಕ್ಷ್ಮಿ ಗಟ್ಟಿರವರೇ, ನಮ್ಮ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಂಥ ಸನ್ಮಾನ್ಯ ಡಾಕ್ಟರ್ ಆರ್ ಸೆಲ್ವ ಮನೀರವರೇ, ತಾಲೂಕು ಸ್ಥಾಯಿ ಸಮಿತಿಯ ಸದಸ್ಯರಂಥ ರೀಟಾ ಕುಟೀನರವರೇ, ಇಒ ಅಂತ ಸದಾನಂದ ಅವರೇ, ಬಂಟ್ವಾಳ ತಾಲೂಕು ಅಧ್ಯಕ್ಷ ಅಂತ ಚಂದಾಸ್ ಕರ್ಕೇರವರೇ, ಉಪಾಧ್ಯಕ್ಷರಾಗಿರುವಂತಹ ಅಬ್ಬಾಸ್ ಅಲಿರವರೇ, ನಮ್ಮ ಇಂಜಿನಿಯರ್ ಅಂತ ಸುಜನ್ ಅವರೇ, ಅದೇ ರೀತಿ ನಮ್ಮ ರೋಹಿದಾಸ್ರವರೇ, ಇಒ ಅಂತ ಸದಾನಂದ ಅವರೇ, ಇನ್ನಿತರ ಎಲ್ಲ ನಮ್ಮ ತಾಲೂಕು ಪಂಚಾಯತ್ನ ಸದಸ್ಯರೇ, ಜಿಲ್ಲಾ ಪಂಚಾಯತ್ನ ಸದಸ್ಯರೇ, ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ, ಎಲ್ಲ ನಮ್ಮ ಸದಸ್ಯರುಗಳೇ, ಮಾಜಿ ತಾಲೂಕು ಪಂಚಾಯತ್, ಜಿಲ್ಲಾ ಗ್ರಾಮ ಪಂಚಾಯತ್ನ ಸದಸ್ಯರೇ, ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮತ್ತು ಸೇವಾನಿರತ ಮತ್ತು ಸಾಮಾಜಿಕ ಕೆಲಸ ಮಾಡುವಂಥ ಮನೋಭಾವಲ್ಲಂಥ ಎಲ್ಲ ನಮ್ಮ ಹಿರಿಯ ಕಿರಿಯರೇ, ಹಾಗೂ ಈ ಒಂದು ತಾಲೂಕು ಪಂಚಾಯತ್ನ ಇನ್ನಿತರ ಸಿಬ್ಬಂದಿ ವರ್ಗದವರೇ, ಹಾಗೂ ಇನ್ನಿತರ ಎಲ್ಲ ಹಿತೈಷಿಗಳೇ, ಪತ್ರಕರ್ತ ಸೋದರ ಮಿತ್ರರೇ, ಪ್ರಥಮವಾಗಿ ಸರ್ವರಿಗೂ ಕೂಡ ಶುಭಾಶಯ ಸಲ್ಲಿಸಿಕೊಂಡು ಮಂಗಳೂರು ತಾಲೂಕು ಪಂಚಾಯತಿಗೆ ವಿಶೇಷವಾದ ದಿನ ಮತ್ತು ಮರೆಯಲಾಗದ ದಿನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಎಲ್ಲರಿಗೊಂದು ಸಾಕ್ಷಿ ಗುಡ್ಡೆ ಅಂತಿದೆ. ಸಾಕ್ಷಿ ಗುಡ್ಡೆ ಅಂತ ಹೇಳಿದರೆ, ಒಂದು ಕೆಲಸ ಮಾಡೋದ ಸಂದರ್ಭದಲ್ಲಿ ನೀವು ಇಂಜಿನಲ್ಲಿ ನೋಡ್ತೀರಿ, ಎಲ್ಲ ಒಂದು ಎಲ್ಲ ಗುಡ್ಡೆಯನ್ನು ಲೆವೆಲ್ ಮಾಡಿ ಸ್ವಲ್ಪ ಬಿಟ್ಟಿರ್ತಾರೆ. ಅಂದರೆ ಇಷ್ಟ ಹೈಟಲ್ಲಿ ನಾವು ಮಣ್ಣು ತೆಗೆದಿರಂತೆ ಸಾಕ್ಷಿ ತೋರಿಸಲಿಕ್ಕೆ ಬೇಕಾಗಿ ಬಿಡುವಂಥ ಒಂದು ಸಿಸ್ಟಮ್ ಇದೆ. ಅದಕ್ಕೆ ಸಾಕ್ಷಿ ಗುಡ್ಡೆ ಅಂತ ಹೇಳ್ತಾರೆ. ಯಾವುದೇ ಒಂದು ಕೆಲಸದಲ್ಲಿದ್ದಾಗ ಅಥವಾ ಅಧಿಕಾರದಲ್ಲಿದ್ದಾಗ ಒಂದೊಂದು ಕೆಲಸ ಮಾಡಿ ಹೋದರೆ ಅದೊಂದು ಸಾಕ್ಷಿ ಗುಡ್ಡೆ ಅಂತ ಒಂದು ಕ್ರಮ. ಸೊ ಮೊಹಮ್ಮದ್ ಮೋನು ಮತ್ತು ಈ ವರ್ಷದ ತಾಲೂಕು ಪಂಚಾಯತ್ನ ಅಧ್ಯಕ್ಷರ ಸದಸ್ಯರ ದೊಡ್ಡ ಸಾಕ್ಷಿ ಗುಡ್ಡೆ ಯಾವುದು ಅಂತ ಹೇಳಿದರೆ, ಮಂಗಳೂರು ತಾಲೂಕು ಪಂಚಾಯತ್ನ ನೂತನ ಕಟ್ಟಡ, ಅದು ಸಾಕ್ಷಿ ಗುಡ್ಡೆಯಾಗಿ ನಿಲ್ತದೆ. ಇದು ಯಾರ ಅವಧಿಯಲ್ಲಿ ಆಗಿದೆ ಅಂತ ಹೇಳಿದರೆ, ತಾಲೂಕು ಅಧ್ಯಕ್ಷರಾಗಿದ್ದಾಗ ಮೋಹನ್ರವರು, ಜಿಲ್ಲಾ ಉತ್ಸವ ಸಚಿವರ ಸಂದರ್ಭದಲ್ಲಿ ಕೋಟ ಪೂಜಾರಿ ಅವರು, ನಮ್ಮ ಪೂರ್ಣ ಪೂಜಾರಿ, ಇವೆಲ್ಲ ಸದಸ್ಯರು. ಬೇರೆಯವರಿಗೆ ಮಾಡ್ತಾರೆ, ಇವರಿಗೆ ಮಾಡಲಿಕ್ಕೆ ಬಸ್ಸಲ್ಲಿ ಅದು ಕಾರಲ್ಲಿ ಹೋಗಿ ಹೇಳ್ತಾರೆ ಅವ್ರ ಮಕ್ಕಳದ್ದು, ಇದು ನಾನಿದ್ದಾಗ ಆದಂಥ ಕಟ್ಟಡ ಅಂತೇಳಿ ಸಾಕ್ಷಿ ಗುಡ್ಡೆ ಆಗಿ ಅದು ಪರಿವರ್ತನೆ ಆಗುವಂಥ ವಿಚಾರ. ಸೊ ಅದಕ್ಕಾಗಿ ನಿಮಗೆಲ್ಲರಿಗೂ ದೇವರು ನಿಮಗೊಂದು ಅವಕಾಶ ಕೊಟ್ಟಿದ್ದಾನೆ. ನಿಮ್ಮ ಎಲ್ಲ ಶುಭಾಶಯ ನಾನು ಇವತ್ತು ಸಲ್ಲಿಸುವಂಥದ್ದು.
ಎರಡನೇದಾಗಿ ಇದಕ್ಕೆ ಸಹಕಾರ ಕೊಟ್ಟಂತ, ಯಾಕೆ 2015-2016ನಲ್ಲಿ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ರಾಜ್ಯದ ವಿವಿಧ ತಾಲೂಕು ಪಂಚಾಯತಿಯಲ್ಲಿ ಕಟ್ಟಡ ಇಲ್ಲ, ಅಲ್ಲಿ ಕಟ್ಟಡಕ್ಕೆ ಅನುದಾನ ಬಿಡುಗಡೆ ಮಾಡಬೇಕೆಂದಲ್ಲಿ ಸಚಿವ ಸಂಸ್ಥೆ ತೀರ್ಮಾನ ಮಾಡಿಕೊಂಡು ಸಿದ್ದರಾಮಯ್ಯ ಸರ್ಕಾರ ರಾಜ್ಯದ ಬಹಳಷ್ಟು ಕಡೆಗೆ 3.5 ಕೋಟಿ ರೂಪಾಯಿ ತನಕ ಅದು ಬಿಡುಗಡೆ ಮಾಡಿದ್ರು. ಫಸ್ಟ್ ಟೈಮ್ ಸರ್ಕಾರಿ ಕಟ್ಟಡಕ್ಕೆ ಕಟ್ಟಡ ಮಾಡಲಿಕ್ಕೆ ಕೊಡುವಂಥದ್ದು. ಬಹುಶಃ ಅದು ತದನಂತರ ಆ ಒಂದು ಅನುದಾನವನ್ನು ಬಹುಶಃ ನಾನು ಇವತ್ತು ಇಂಜಿನಿಯರ್ ಸುಜನ್ ಮತ್ತು ಮೋನೂರವರನ್ನು ಇಂತೆಲ್ಲ ವಿಶೇಷವಾಗಿ ಸಲ್ಲಿಸುವಂಥದ್ದು. ಜಿಲ್ಲಾ ಪಂಚಾಯತಿಗೆ ಬಂದಾಗ ಅದಕ್ಕೆ ಒಂದು ಮಂಗಳೂರಿಗೆ ಮಾತ್ರ ಸ್ವಲ್ಪ ಸುಳ್ಯಕ್ಕಿರಲಿ, ಸ್ವಲ್ಪ ಬೆಳ್ತಂಗಡಿಗೆ ಪಾಲ್ಪಟ್ಟಾಗ ಒಂದು ವಿಚಾರ ಆಯಿತು. ನಾನು ಮೋಹನಕ ನನ್ನ ಮನೆಗೆ ಬಂದಾಗ ಹೇಳಿದೆ, ಇದಕ್ಕೆ ಸಮರ್ಥವಾಗಿ ಮಮತಾ ಗಟ್ಟಿ ಹತ್ರ ಹೇಳಿ ಮತ್ತು ಮಸೂದ MS ಬಹುಶಃ ಮರುದಿವಸ ಅಧ್ಯಕ್ಷರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಜಿಲ್ಲಾ ಚರ್ಚೆ ಆಗಿಕೊಂಡು ಬಹುಶಃ 1/3 ಗ್ರಾಂಡ್ ಸ್ಯಾಂಕ್ಷನ್ ಮಾಡಿ ಮತ್ತು ಬೆಂಗಳೂರಿಂದಲೇ ಅದಕ್ಕೊಂದು ಆದ್ಯತೆ ತರುವಾಗೆ ಮಾಡಿ ಬಹುಶಃ ಇವತ್ತು ಎಲ್ಲರ ಸಹಕಾರ ಮುಖಾಂತರ ಉತ್ತಮವಾದ ಕಟ್ಟಡ ಇವತ್ತು ಬಂದು ನಿಲ್ಲುವಂಥ ವಿಚಾರ ಇವತ್ತು ಆಗಿದೆ. ಇದಕ್ಕೆ ಸಹಕಾರ ಕೊಟ್ಟ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಅಧಿಕಾರಿಗಳು, ಇನ್ನಿತರ ನಮ್ಮ ಇಂಜಿನಿಯರ್ ವರ್ಗದವರಿಗೆ ನನ್ನ ಅಭಿನಂದನೆ ಸಲ್ಲಿಸಿ, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ರಾಜ್ಯಕ್ಕೆ ರಹಿತವಾಗಿ ಕೆಲಸ ಮಾಡಿದಾಗ ಯಾವ ರಿಸಲ್ಟ್ ತೋರಿಸಿ ಅಂತ ಹೇಳಿದರೆ ಅದು ತಾಲೂಕು ಪಂಚಾಯತ್ನ ಕಟ್ಟಡ ಅದಕ್ಕೆ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಸಮಾಜ ಹಿತಕ್ಕೋಸ್ಕರ ನಾವು ರಾಜ್ಯಕ್ಕೆ ಬಿಟ್ಟು ಎಲ್ಲ ಜೊತೆ ಮುಂದೆ ಹೋಗೋದು ಅವಕಾಶ ಆಗಲಿ. ತಾಲೂಕು ಪಂಚಾಯತ್ ನೂತನ ಕಟ್ಟಡ ಆಗಿದೆ. ಬಹುಶಃ ತಾಲೂಕು ಪಂಚಾಯತ್ ಅಂತೇಳಿದರೆ ಎಲ್ಲ ಗ್ರಾಮ ಪಂಚಾಯತಿಗೆ ಒಂದು ತಾಯಿ ಇದ್ದಾಗೆ, ಇವರ್ ಮದರ್ ಆಫ್ ಆಲ್ ಗ್ರಾಮ ಪಂಚಾಯತ್ಸ್. ಸೊ ನೀವು ತಾಲೂಕು ಪಂಚಾಯತ್, ನಾನು ಇಲ್ಲಿಗೆ ತಾಲೂಕು ನನಗೆ ಮಾತ್ರ ಸೀಮಿತ ಅಂತಲ್ಲ, ನಿಮ್ಮ ಇದರ ನೀವು ಗ್ರಾಮ ಮಟ್ಟದಲ್ಲಿರುವಂಥ ಎಲ್ಲ ವ್ಯವಸ್ಥೆನೂ ಸುಧಾರಿಸಿ ಅಲ್ಲಿ ನೆಮ್ಮದಿಯ ಒಂದು ಆಡಳಿತ ಕೊಡುವಂಥ ಅವಕಾಶ ನಿಮ್ಮ ತಾಲೂಕು ಪಂಚಾಯತಿಂದ ಒಂದು ಜವಾಬ್ದಾರಿ ವಹಿಸ್ಕೊಳ್ಳುವಂಥ ಅದು ನಿಮ್ಮ ಕೆಲಸ. ಮೇಯ್ನಾಗಿ ಇರುವಂಥ ತಾಲೂಕು ಗ್ರಾಮ ಪಂಚಾಯತಿಯನ್ನು ಸಮರ್ಥವಾಗಿ ನಿಭಾಯಿಸಿಕೊಂಡು ಅಲ್ಲಿರುವ ಕೆಲಸಗಳಿಗೆ ಸುಸೂತ್ರವಾಗಿ ಆಡಳಿತವಾದ ಮಂಜೂರನ್ನು ಕೊಟ್ಟು ಸರ್ಕಾರದ ಎಲ್ಲ ಸವಲತ್ತುಗಳನ್ನು ನಿಮ್ಮ ಮೂಲಕ ಗ್ರಾಮ ಪಂಚಾಯತ್ ಮೂಲಕ ಇವತ್ತು ಜನರಿಗೆ ಮುಟ್ಟಿಸುವಂತಹ ಒಂದು ಕೆಲಸವನ್ನು ತಾಲೂಕು ಪಂಚಾಯತ್ ಮಾಡ್ತಾಯಿದೆ. ಇನ್ನೂ ಸ್ವಲ್ಪ ವೇಗದಲ್ಲಿ ಇವತ್ತು ಮಾಡಬೇಕು ಆಗ್ತದೆ. ಅದಕ್ಕಾಗಿ ನೀವು ತಾಲೂಕು ಪಂಚಾಯತ್ ನಮಗೆ ಏನಿಲ್ಲ ಕೆಲಸ ಇಲ್ಲ ಅಂತ ಹೇಳ್ಬೇಡಿ, ಕೆಲಸ ನಿಮಗೆ ಬೇಕಾದಷ್ಟು ಇದೆ. ನಿಮಗೆ ತಾಲೂಕು ಪಂಚಾಯತ್ ಮೆಂಬರ್ ಕೆಲಸ ಹೊರತು ನಿಮಗೆ ಜಿಲ್ಲಾ ಪಂಚಾಯತ್ MLA ಕೆಲಸ ಇಲ್ಲ. ಸೊ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಕೆಲಸ, ತಾಲೂಕು ಪಂಚಾಯತ್ ತಾಲೂಕು ಮೇಲೆ ಕೆಲಸ ಮಾಡಲಿಕ್ಕೆ ಹೊರಟ್ರೆ ಬೇಕಾದಷ್ಟು ನಿಮಗೆ ಕೆಲಸ ಇರುವಂಥ ಅವಕಾಶಗಳಿದೆ. ಬೇರೆ ನಿಮ್ಮ ತಾಲೂಕು ವ್ಯಾಪ್ತಿಯ ಪ್ರತಿಯೊಂದು ಗ್ರಾಮ ಪಂಚಾಯತ್ನ ಪ್ರತಿ ಮನೆಯ 2 ಗ್ರಾಮ ಪಂಚಾಯತ್ 1 ಗ್ರಾಮ ಪಂಚಾಯತ್ ಇರ್ತದೆ. ಸಮರ್ಪಕವಾಗಿ ಸರ್ಕಾರದೆಲ್ಲ ಸವಲತ್ತುಗಳು ಮುಟ್ಟಿಸುವಂಥದ್ದು, ಅಲ್ಲಿರುವಂತೆಲ್ಲ ಸಮಸ್ಯೆಯನ್ನು ಜಿಲ್ಲಾ ಪಂಚಾಯತಿಗೆ, ತಾಲೂಕು ಪಂಚಾಯತಿಗೆ ಅಥವಾ ನಮ್ಮ ಶಾಸಕರಿಗೆ ಅಥವಾ ಸಂಸದರಿಗೆ ತಂದು ಬಗೆಹರಿಸುವಂಥ ಒಂದು ವಿಶೇಷವಾದ ಜವಾಬ್ದಾರಿ ತಾಲೂಕು ಪಂಚಾಯತ್ ಸದಸ್ಯರಿದ್ದ ಕಾರಣ ತಾವೆಲ್ಲರೂ ಕೂಡ ಸಮರ್ಪಕವಾಗಿ ತಮ್ಮ ಕೆಲಸ ಇವತ್ತು ನಿರ್ವಹಿಸಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ತಮ್ಮ ಕೆಲಸ ಮಾಡುವಾಗ ಟೀಕೆ ಟಿಪ್ಪಣಿಗೆಲ್ಲ ಸ್ವಾಭಾವಿಕ. ಇದಕ್ಕೆ ಯಾರು ಕೂಡ ತಾವು ಎದೆಗುಂದುವುದಿಲ್ಲ, ಎದೆಗುಂದಬಾರದು. ಇದನ್ನೆಲ್ಲ ಟೀಕೆ ಟಿಪ್ಪಣಿ ಸ್ವೀಕರಿಸಿಕೊಂಡು ನಿಮ್ಮ ಕಾಲಬುಡದಲ್ಲಿ ಹಾಕಿ ಅದರ ಮೇಲೆ ನಿಂತು ನೀವು ಯಶಸ್ವಿಯಾಗುವಂಥ ವ್ಯಕ್ತಿತ್ವ ರೂಪಿಸಿಕೊಳ್ಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ನನ್ನ ತಾಲೂಕು ಅಧ್ಯಕ್ಷ ಹೇಳೋದಿಷ್ಟೇ, ತಾವು ಉತ್ತಮವಾದ ಕಟ್ಟಡ ಕಟ್ಟಿದ್ದೀರಿ. ಇಲ್ಲಿ ಮಾಡುವಾಗ ಎಕ್ಕೋ ಬರದ ರೀತಿಯಲ್ಲಿ ತಮ್ಮ ಸೌಂಡ್ ಸಿಸ್ಟಮ್ ಇವತ್ತು ಮಾಡುವ ಸಂದರ್ಭದಲ್ಲಿ ಕರೆದು ಎಕ್ಕೋ ಬರದ ರೀತಿಯಲ್ಲಿ ಮಾಡಬೇಕು. ಯಾಕೆ ಮಾಡಬೇಕಂತ ಹೇಳಿದರೆ ನಾನು ಹೇಳಿದ್ದೆ ಚರ್ಚೆ ಮಾಡುವಾಗ, ಅಲ್ಲಿ ಕೆಳಗೆ ಮೈಕ್ ಇಲ್ಲದೆ ನಿಮ್ಮ ಬೊಬ್ಬೆಯಲ್ಲಿ ಸರಿ ಕೇಳಲಿಕ್ಕೆ ಆಗೋದಿಲ್ಲ, ಇನ್ನು ಎಕ್ಕೋ ಇಟ್ಟರೆ ಅಂತ ಪರಿಸ್ಥಿತಿ ಆಗೋದು ಅಂತ ಮೀಟಿಂಗ್ ಆಗುವಾಗ. ಆದ ಕಾರಣ ಎಷ್ಟೇ ಬೊಬ್ಬೆ ಹಾಕಿದರೂ ಕೂಡ ಎಕ್ಕೋ ಬರದ ರೀತಿಯಲ್ಲಿ ಇವತ್ತು ಆ ಒಂದು ಸಿಸ್ಟಮನ್ನು ಈ ಒಂದು ತರಲಿಕ್ಕೆ ಸುಸಜ್ಜಿತವಾಗಿ ನೆಲವನ್ಸೋದು ನಿಮ್ಮ ಕಟ್ಟಡದ ಆಲೋಚನೆ ಮಾತ್ರ ಅಲ್ಲ, ಎಲ್ಲ ಗ್ರಾಮ ಪಂಚಾಯತ್ನ ಕಟ್ಟಡದ ಬಗ್ಗೆ ಕೂಡ ಆಲೋಚನೆ ಮಾಡಬೇಕು. ಎಲ್ಲ ಯಾಕೆಂತ ಹೇಳಿದರೆ ಇದೆಲ್ಲ ಕೂಡ ಆಧುನಿಕ ತಂತ್ರಜ್ಞಾನ ಕಾಲ. ಆಧುನಿಕ ತಂತ್ರಜ್ಞಾನ ಕಾಲದಲ್ಲಿ ಎಲ್ಲ ಕೆಲಸಗಳು ಏನಲ್ಲಿ ಆಗ್ತದೆ, ಕಂಪ್ಯೂಟ್ರಲ್ಲಿ ಆಗ್ತದೆ. ರೇಷನ್ ಕಾರ್ಡ್ ಇರಲಿ, ಇನ್ನೊಂದಿರಲಿ, ಸರ್ಟಿಫಿಕೇಟ್, ಬಾಪೂಜಿ ಕೇಂದ್ರ ಅಂತೇಳಿ 100 ಯೋಜನೆಗಳು ಕೂಡ ನಿಮ್ಮ ಕಂಪ್ಯೂಟ್ರಲ್ಲಿ. ಕಂಪ್ಯೂಟರ್ ಕರೆಕ್ಟ್ ಇರಬೇಕು. ಏನಿರಬೇಕು, ನಿಮ್ಮಲ್ಲಿ ನೆಟ್ವರ್ಕ್ ಕರೆಕ್ಟ್ ಇರಬೇಕು. ನೆಟ್ವರ್ಕ್ ಕರೆಕ್ಟ್ ಇರಬೇಕಂದ್ರೆ ನಿಮ್ಮ ಹತ್ರ ನೆಟ್ವರ್ಕ್ ಬರೋದಿಲ್ಲ, ನೀವು ನೆಟ್ವರ್ಕ್ ಹತ್ರ ಹೋಗಬೇಕು. ಅದಕ್ಕೆ ನಿಮ್ಮ ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿ ಎಲ್ಲ ಗ್ರಾಮ ಪಂಚಾಯತಿ ಅಂತ ನೋಡಬೇಕು. ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿ ಮಾತ್ರ ಅಲ್ಲ, ಅದು ಹಾಳಾದರೆ ಅರ್ಧ ಗಂಟೆಯಲ್ಲಿ ಅದನ್ನು ರಿಪೇರ್ ಮಾಡುವಂಥ ಒಪ್ಪಂದ ಮಾಡಿಕೊಂಡು ಅಧಿಕಾರಿ ಸಂಸ್ಥೆ ನೇಮಿಸಿ ಹಾಳದ ತಕ್ಕಕ್ಕೆ ಒಂದು ಕಡೆಯಲ್ಲಿ ಇವತ್ತು ನಿಮ್ಮ ನೆಟ್ವರ್ಕ್ ಸರಿ ಇಲ್ಲ ಅಂತ ಹೇಳಿದರೆ ಅಲ್ಲಿ ಯಾವುದೇ ಕೆಲಸ ಕೂಡ ಆಗೋದಿಲ್ಲ. ಜನರು ಹೋದಾಗ ನಮ್ಮಲ್ಲಿ ನೆಟ್ ಇಲ್ಲ, ಸರ್ವರ್ ಇಲ್ಲ ಅಂತೇಳಿ ಹಿಂದೆ ಬರುವಂಥ ಪರಿಸ್ಥಿತಿ ಆಗ್ತದೆ. ಆದ ಕಾರಣ ಇದಕ್ಕೆ ರೂಪಿಸಿಕೊಂಡು ನಿಮ್ಮ ಅಂತರ್ಜಾಲ ಸದಸ್ಯರು ಅಂಡರ್ ವಾಟರ್ಗೆ ಸಂಬಂಧಪಟ್ಟಾಗೆ ಅಂತರ್ಜಾಲ ಅಭಿವೃದ್ಧಿಪಡಿಸಲಿಕ್ಕೆ ನೀರಾವರಿಗೆ ಹಳ್ಳಿಯಲ್ಲಿ ಕ್ರಮ ಕೈಗೊಳ್ಳುವಂಥ ವಿಚಾರ ಆಗಲಿ. ಎಲ್ಲಕ್ಕಿಂತ ಮಿಗಿಲಾಗಿ ತಾಲೂಕು ಪಂಚಾಯತ್ ಸದಸ್ಯರು ನಿಮ್ಮ ಗ್ರಾಮದ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಘನತ್ಯಾಜ್ಯಕ್ಕೆ ಸಂಬಂಧಪಟ್ಟಾಗೆ ವಿಶೇಷವಾದ ಒಂದು ಮೇಲುಸ್ತುವಾರಿಯನ್ನು ಇವತ್ತು ವಹಿಸಿಕೊಂಡು ಆ ಜಿಲ್ಲಾ ಪಂಚಾಯತ್ ಏನೆಲ್ಲ ಇವತ್ತು ಗ್ರಾಮ ಮಟ್ಟದಲ್ಲಿ ಇವತ್ತು ನಮ್ಮ
ಘನತ್ಯಾಜ್ಯಕ್ಕೆ ಸಂಬಂಧಪಟ್ಟ ಯೋಜನೆಗಳಿದೆ ಅದನ್ನು ಸಮರ್ಪಕವಾಗಿ ನಿಮ್ಮ ಗ್ರಾಮದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ತಾಲೂಕು ಪಂಚಾಯತ್ ಸದಸ್ಯರು ಮುಂದೆ ನಿಂತು ತಮ್ಮ ಕೆಲಸ ಇವತ್ತು ನಿರ್ವಹಿಸಬೇಕೆಂದು ಕೂಡ ನಾನು ಹೇಳಲಿಕ್ಕೆ ಬಯಸಿ ನಿಮಗೆಲ್ಲ ನಾನು ಶುಭಾಶಯವನ್ನು ಸಲ್ಲಿಸಿಕೊಳ್ಳುತ್ತಾ ಈ ಒಂದು ಮಂಗಳೂರು ತಾಲೂಕು ಪಂಚಾಯತ್ನ ನೂತನ ಕಟ್ಟಡ ಮೂಲಕ ಇಡೀ ನಮ್ಮ ಮಂಗಳೂರು ತಾಲೂಕು ವ್ಯಾಪ್ತಿಯ ಎಲ್ಲ ಗ್ರಾಮದ ಜನರ ವಿಶೇಷ ಅಭಿವೃದ್ಧಿ ಹೊಂದಲಿ ಅಂತ ಹೇಳಿಕೊಳ್ತಾ ಬಹುಶಃ ಮುಂದಿನ ದಿನಗಳಲ್ಲಿ ಇಲ್ಲಿ ಭಾಳಷ್ಟು ಮುಲ್ಕಿ ಇಲ್ಲಿತ್ತು, ಮೂಡಬಿದರಿಲಿತ್ತು, ಮಂಗಳೂರಿತ್ತು, ಉಳ್ಳಾಲ ಇತ್ತು. 4 ಕ್ಷೇತ್ರದ ಎಲ್ಲ ತಾಲೂಕು ಪಂಚಾಯತ್ ಸದಸ್ಯರು ಈ ತಾಲೂಕಲ್ಲಿದ್ದಾಗ ಬಿಲ್ಡಿಂಗ್ ಇಲ್ಲ. ಈಗ ಮುಲ್ಕಿ ಬೇರೆ ಇತ್ತು, ಸುಳ್ಯ ನಮ್ಮ ಮೂಡುಬಿದ್ರಿ ಬೇರೆ ಇತ್ತು, ಉಳ್ಳಾಲ ಇವತ್ತು ಬೇರೆ ಆಗ್ತಾ ಬರ್ತದೆ. ಸುಸಜ್ಜಿತವಾಗ ಮಂಗಳೂರು ತಾಲೂಕಿಗೆ ಉತ್ತಮವಾದ ಇವತ್ತು ಸುಸಜ್ಜಿತವಾದ ಸಿಸ್ಟಮ್ ಇವತ್ತು ಬರುವಂಥ ಸಂದರ್ಭ ಆದ ಕಾರಣ ಬಹುಶಃ ಎಲ್ಲ ಕೂಡ ಮುಂದಿನ ಅತ್ಯುತ್ತಮವಾಗಿ ಮುಂದೆ ಹೋಗಲಿ. ನಾವು ಮತ್ತು ಉಸ್ತುವಾರಿ ಸಚಿವರು, ನಮ್ಮ ಶಾಸಕರು, ಸಂಸದ ಮಿತ್ರರು ನಾವೆಲ್ಲರೂ ಕೂಡ ಜೊತೆಯಾಗಿದ್ದುಕೊಂಡು ನಮ್ಮ ಜಿಲ್ಲೆಯ ಮತ್ತು ನಮ್ಮ ಪ್ರದೇಶದ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ರಾಜ್ಯಕ್ಕೆ ರಹಿತವಾಗಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ಪ್ರಮುಖ ಅಂತ ಎನಿಸಿ ನಾವು ಮುಂದೆ ಹೋಗುವಂಥ ಅವಕಾಶಕ್ಕೆ ನಿಮ್ಮೆಲ್ಲರ ಕೂಡ ಸಹಕಾರ ಇರುವಂಥ ಅವಕಾಶ ಇವತ್ತು ಆಗಲಿ ಅಂತ ನಾನು ಕೇಳಿಕೊಳ್ತಾ ನಿಮಗೆಲ್ಲ ನನ್ನ ಶುಭಾಶಯ ಸಲ್ಲಿಸಿ ನನ್ನ ಮಾತು ಮುಗಿಸಿ ಬಹುಶಃ ಮಾತು ಮುಗಿಸಿನೇ ಜೈ. ಗೌರವಾನ್ವಿತ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮತ್ತು UT ಖಾದರ್ ಅವರಲ್ಲಿ ಒಂದೇ ಒಂದು ವಿನಂತಿ, ಪುಟ್ಟ ವಿನಂತಿ, ಮೊಹಮ್ಮದ್ ಮೋನ್ ಅವರಿಗೆ ಒಂದು ಪುಟ್ಟ ಸನ್ಮಾನ ತಾವು ನೀಡಿ ತೆರಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮೊದಲ ಹಂತದ ಈ ವಿವರವನ್ನು ನಮ್ಮ ಬಡ ಎಡಗಪದನ PDO ಆಗಿರುವಂತಹ ಪ್ರತಿಭಾ ಕುರ್ತಡ್ಕ ಅವರು ಈ ವಿವರ ನೀಡುತ್ತಾರೆ. ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ರೀತಿಯ ಸಾಧನೆಗಳನ್ನು ಮೆರೆದು ಮಂಗಳೂರು ತಾಲೂಕು ಪಂಚಾಯತ್ನ ಹೆಸರಿಗೆ ಹೊಸ ಗರಿ ಹಚ್ಚಿದವರು ಹಾಗೂ ನೂತನ ಕಟ್ಟಡದ ನಿರ್ಮಾಣದ ಹಿಂದೆ ದುಡಿದ ಮಹನೀಯರನ್ನು ಈ ಶುಭ ಸಂದರ್ಭದಲ್ಲಿ ಗುರುತಿಸಿ ಶಾಲು, ಫಲಪುಷ್ಪ ಹಾಗೂ ಸ್ಮರಣಿಕೆಗಳೊಂದಿಗೆ ಗೌರವಿಸುವ ಕಾರ್ಯಕ್ರಮವನ್ನು ನೆರೆದ ಅತಿಥಿಗಳೆಲ್ಲರೂ ನಡೆಸಿಕೊಡಬೇಕಾಗಿ ಕೇಳಿಸಿಕೊಳ್ಳುತ್ತೇವೆ. ಕನಸು ಕಸುಗಳಿಲ್ಲದೆ ಮಂಗಳೂರು ತಾಲೂಕು ಪಂಚಾಯತ್ ನೂತನ ಕಟ್ಟಡ ಸಾಕಾರಗಳು ಅಜರಾಮರ ಸಾಧನೆ ಎಂದು ಹೇಳಬಹುದು. ಶ್ರೀ ಮೋನು ಸರ್ ಅವರ ಸಾಧನೆಗಳನ್ನು ಗುರುತಿಸುತ್ತಾ ಅವರನ್ನು ಇಂದು ಇಲ್ಲಿ ಗೌರವಿಸುವುದು ನಮ್ಮೆಲ್ಲರ ಸುದೈವವಾಗಿದೆ. ಅಪಾರವಾಗಿ ಕೆಲಸ ಮಾಡಿ ತಮ್ಮ ಅನುಭವದ ಮೂಲಕ ವಿದ್ವಾನ್ ಪ್ರಮೋದ್ ಉಳ್ಳಾಲ್ರವರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ತುಳು ಭರತನಾಟ್ಯ ನೃತ್ಯ ರೂಪಕವನ್ನು ಮಾಡಿ ನಾಡಿದ್ದು ಬಿಡುಗಡೆ ಮಾಡ್ತಾರೆ ಗೆಜ್ಜೆಗಿರಿಯಲ್ಲಿ. ವಿಶ್ರಾಂತವಾಗಿ ಕೆಲಸ ಮಾಡಿರುವಂಥ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ತನ್ನ ಬದುಕಿನ ಪೂರ್ಣ ಶ್ರಮವನ್ನು ನಿರ್ವಹಿಸಿದ್ದಾರೆ ಅಂತ ಅನಿಸುತ್ತೆ ನಮಗೆ. ಈ ನೃತ್ಯ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರಿನಲ್ಲಿ ನಡೆಯುವಂಥ ಈ ಭರತನಾಟ್ಯ ನೃತ್ಯ ರೂಪಕ ಅತ್ಯಂತ ಯಶಸ್ವಿಯಾಗ್ತದೆ ಅನ್ನುವಂಥ ಆಶೆ ಮತ್ತು ನಮಗೆ ಆಶಯಗಳಿದೆ. ಆ ಕಾರಣಕ್ಕೆ ಅವರ ಶ್ರಮ ಸಾರ್ಥಕ ಆಗಬೇಕು, ಈ ನೃತ್ಯ ರೂಪಕ ಯಶಸ್ವಿಯಾಗಬೇಕು ಅನ್ನುವಂಥ ಆರೈಕೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ನಾವೆಲ್ಲರೂ ಅದನ್ನು ನೋಡೋಣ ಮತ್ತು ಅವರಿಗೆ ಬೆಂಬಲವನ್ನು ಕೊಡೋಣ ಅನ್ನುವ ಮಾತುಗಳ ಮೂಲಕ ಅವರಿಗೆ ಶುಭಾಶಯವನ್ನು ಸಲ್ಲಿಸ್ತೇನೆ. ಈಗ ನಾವು ಮಾಡ್ತಾ ಇದ್ದೇವೆ. ರಾಜ್ಯ ವಿದ್ಯಾಸಂಸ್ಥೆಯಲ್ಲಿ ಗೌರವ ಶಿಕ್ಷಕಿಯಾಗಿರುವುದರಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಂದಿನ ಆಧುನಿಕ ಮಹಿಳೆಯರು ಕೂಡ ಮಾದರಿಯಾಗಿರುವ ಇವರನ್ನು ಈ 2 ಮಹಿಳಾ ವೃತ್ತಗಳನ್ನು ಈ ಸುಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಅಧಿಕಾರಿಯಾದ ಸದಾನಂದ ಸರ್ ಅವರು ದಯವಿಟ್ಟು ಸನ್ಮಾನ ಪೀಳಿಗೆ ಆಗಮಿಸಬೇಕು. ಒಂದು ಕಾಲದಲ್ಲಿ ಗುರುಪುರ ಗ್ರಾಮ ಪಂಚಾಯತ್ನಲ್ಲಿ ಗುಮಾಸ್ತ, ಕಸೂರಿಗ ಹಾಗೂ ಪಂಪು ಚಾಲಕ ಎಂಬ ಏಕಪಾತ್ರಾಭಿನಯದ ಹುದ್ದೆಯಿಂದ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಯಾಗಿ ಅಡಮಾಲನಾಡು ಗ್ರಾಮ ಪಂಚಾಯತ್ ಕೂಡ ಅಧಿಕಾರಿಯೂ ಆಗಿ ಹೆಚ್ಚುವರಿ ಪ್ರಭಾವದಲ್ಲಿದ್ದರು. ಈಗ ಕಟ್ಟಡ ಪೂರ್ಣಗೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಮುಂಬಡ್ತಿ ಪಡೆದು ತಾವೇ ಕಾರ್ಯನಿರ್ವಹಣಾ ಅಧಿಕಾರಿ ಹುದ್ದೆಯನ್ನು ಅಲಂಕರಿಸಿದ್ದೀರಿ. ಇದೊಂದು ಯೋಗಾಯೋಗ ಅಂದರೆ ತಪ್ಪಾಗಲಾರದು. ಹಿಂದಿನ ಕೆಲಸವನ್ನು ಚಲನವಿಡದ ವಿಕ್ರಮಣಕ್ಕೆ ಸಾಧಿಸುವ ಏನೇ ಅಡ್ಡಿ ಆತಂಕಗಳು ಎದುರಾದರೂ ಮೆಟ್ಟಿ ನಿಂತು ಕಾರ್ಯ ಸಾಧಿಸುವ ತಮ್ಮ ಅವಿರತ ಶ್ರಮದ ಬಗ್ಗೆ ನಾವೆಲ್ಲರೂ ಪ್ರತ್ಯಕ್ಷ ಸಾಕ್ಷಿಗಳೇ ಆಗಿದ್ದೇವೆ. ಸನ್ಮಾನ ಪೀಠಕ್ಕೆ ಬಂದು ಎಲ್ಲರ ಪ್ರೀತಿಯ ಮೂಲಕವಾಗಿ ಈ ಗೌರವ
ಪಂಚಾಯತ್ ರಾಜ್ ಇಲಾಖೆಯ ಇಂಜಿನಿಯರ್ಗಳಾದ ಪ್ರದೀಪ್ ಅವರು ಖಂಡಿತವಾಗಿ ನಮ್ಮ ಇವರು ಕಟ್ಟಡದ ಶಿಲ್ಪಿಯಲ್ಲಿ ಜವಾಬ್ದಾರಿ ವಹಿಸಿಕೊಂಡು ಹಗಲು ರಾತ್ರಿ ದುಡಿದು ಈ ಒಂದು ಕಟ್ಟಡ ಇಷ್ಟು ಸುಂದರವಾದ ಮಾಡಲಿಕ್ಕೆ ನಮ್ಮ ಎರಡು AW ಅವರು, ಒಂದು ಸುಜೇಂದ್ರ ಅವರು, ಇನ್ನೊಂದು ರೋಹಿದಾಸ್ ಅವರು. ಆದರೆ ಇಲ್ಲಿಯೇ ನಿಂತು ಈ ಒಂದು ಕಟ್ಟಡಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟದವರು ನಮ್ಮ ಪ್ರದೀಪ್ ರವರು. ಖಂಡಿತವಾಗಿ ಈ ಒಂದು ಪ್ರದೀಪ್ ರವರು ಈ ಕಟ್ಟಡಕ್ಕೆ ಸಾಧನೆ ಮಾಡಿದರೆ ಅವರನ್ನು ಎಷ್ಟು ಅಭಿನಂದಿಸಲು ಸಾಕಾಗಲಿಲ್ಲ. ಅವರನ್ನು ನಮ್ಮ ಸಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿನ ಸದಸ್ಯರಾದ UB ಇಬ್ರಾಹಿಂ ಅವರು ಬಂದು ಅವರನ್ನು ಸನ್ಮಾನ ಬಿಡಬೇಕಾಗಿ ನಾನು ಹೃತ್ಪೂರ್ವಕವಾಗಿ ಅವರಲ್ಲಿ ಮನವಿ ಮಾಡ್ತೀನಿ. ರೋಹಿದಾಸ್ ಅವರಿಗೆ ವಿಶೇಷವಾದ ಗೌರವ ನಾವು ಕೊಡಬೇಕು. ಯಾಕೆಂತ ಹೇಳಿದ್ರೆ 1 ವರ್ಷಗಳ ಕಾಲ ತಾಲೂಕು ಪಂಚಾಯತಿನ ಕಾರ್ಯನಿರ್ವಹಣೆ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಇದೇ ತಾಲೂಕಿನಲ್ಲಿ ಇಂಜಿನಿಯರ್ ಆಗಿ ನಮಗೆ ಈಗ ಮತ್ತೆ AW ಆಗಿ ಬಂದದಕ್ಕೆ ಅವರನ್ನು ಸಹ ರೋಹಿದಾಸ್ ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ಅವರಿಗೂ ಸಹ ಸನ್ಮಾನ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತೇನೆ. ನಾಲ್ಕು ಮೂವತ್ತು ವರ್ಷಗಳಿಂದ ಮಂಗಳೂರು ತಾಲೂಕಿನಲ್ಲಿ ಶ್ರೀಮತಿ ಕಲಾವತಿ ಮೇಡಮ್ ರವರು ಯಾವುದೇ ಬೇಸರ ಇಲ್ಲದೆ ಎಷ್ಟೇ ಸಣ್ಣ ಮಕ್ಕಳು ಬಂದರು ನಮ್ಮ ತಾಲೂಕಿನಲ್ಲಿ ಒಳ್ಳೆಯ ಅವಕಾಶ ಮಾಡುವಂತ ಶ್ರೀಮತಿ ಕಲಾವತಿ ಮೇಡಮ್ ರವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸನ್ಮಾನ ಮಾಡುವುದು ನಮಗೆಲ್ಲರಿಗೂ ಸಂತೋಷದ ಒಂದು ವಿಷಯ. ಇನ್ನೊಂದು ನಮ್ಮ ಸಮ್ಮಿ ಮೇಡಮ್ ರವರು ನಿಮ್ಗೆ ಗೊತ್ತಿದೆ 1995 ಇಸ್ವಿಯಿಂದ ಖಂಡಿತವಾಗಿ ನಮ್ಮ ತಾಲೂಕಿನಲ್ಲಿ ಒಬ್ಬ ಜಾಸ್ತಿ ವರ್ಷ ಕೆಲಸ ಮಾಡಿದಂತ ನಮ್ಮ ಸಮ್ಮಿಯವರು ನಮಗೆ ಒಂದು ತಂಗಿದ್ದಾಗಿ ನಾನು ಪಂಚಾಯತಿನ ಅಧ್ಯಕ್ಷನಾಗಿ ಸಂದರ್ಭದಲ್ಲಿ ಈ ಒಂದು ಸಮ್ಮಿಯವರು ಈ ತಾಲೂಕಿನಲ್ಲಿ ದುಡಿಯುತ್ತಾ ಇರುವುದು ನಮಗೆಲ್ಲರಿಗೂ ಸಂತೋಷ. ಇಷ್ಟು ವರ್ಷಗಳ ಕಾಲ ಯಾರು 23 ವರ್ಷಗಳ ಕಾಲ ಮಂಗಳೂರು ತಾಲೂಕಿನಲ್ಲಿ ಒಂದು ಕಾರ್ಯನಿರ್ವಹಿಸುವುದು ಸಮ್ಮಿಯವರ ಒಂದು ಹೃದಯ ಶ್ರೀಮಂತಿಗೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಅವರನ್ನು ಸಹ ಈ ಸಂದರ್ಭದಲ್ಲಿ ಸನ್ಮಾನಿಸುವುದು ನಮ್ಮೆಲ್ಲರ ಭಾಗ್ಯ. ಅವರ 3 ಜನರನ್ನು ನಮ್ಮ ಗೌರವಾನ್ವಿತ ಎಲ್ಲ ತಾಲೂಕು ಪಂಚಾಯತ್ ಸದಸ್ಯರುಗಳು ಹೃತ್ಪೂರ್ವ ಸಂತೋಷದಿಂದ 3 ಜನರನ್ನು ಸನ್ಮಾನಿಸುವುದು ನನಗೆ ಬಹಳಷ್ಟು ಸಂತೋಷವಾಗಿದೆ. ಶಾರದಾ ಶೆಟ್ಟಿಯವರು, ಕಲಾವತಿಯವರು, ಸಮ್ಮಿಯವರನ್ನು ತಾಲೂಕು ಪಂಚಾಯತಿನ ಎಲ್ಲ ಸದಸ್ಯರು ಕೈ ಜೋಡಿಸಿ ಅವರನ್ನು ಅಭಿನಂದಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿ